ಆ ಸಮಯದೊಳಗೆ ರಾಜ ಆ ಸಮಯದೊಳಗೆ ರಾಜಾಸನದಿ ಮೊದಲನೆಂಬ ಸುಗುಣ ಏರಿನ ವಾಸವನ ತೆರದಿ ಆ ಸುಗುಣ ಏರಿನಲು ವಾಸವನ ತೆರದಿ ಬಳಿರೇ ಪರಾಕ್ರಮ ಗಂಟಿ ಇರುವಂತ ಸ್ಥಳ ಅಂತ ಕೇಳಿದ್ದೀರಿ. ಸುಬುದ್ಧಿ ಮಹಾರಾಜರಂತ ಕೇಳಿದ್ದೇವೆ. ನಿಮ್ಮ ಯಾರೇ ಹೆಸರೇ ಸಿಗ್ಲಿಲ್ವಾ ನಿಮಗೆ? ಹೋಯ್ ನಿಮಗೆ ಅಭ್ಯಾಸ ಆಗಿರ್ಬಹುದು, ಇದೇ ಸಮಯಕ್ಕೆ ಅವರೇ ಬರುವವರಾಗಿರ್ಬಹುದು. ಬಂದವ್ ಯಾರು ಜನ ಅಂತ ಸರಿಯಾಗಿ ನೋಡಿ ಒಂದ್ಸರಿ. ಮದನ ರಾಯರು ನಾವು ಬಂದಿದ್ದೇವೆ. ಮದನ ರಾಯರು? ಹೌದೌದೌದು ಸ್ವಾಮಿ. ನಾನು ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ. ಇಲ್ಲಿಯ ಮುಖ್ಯಮಂತ್ರಿಗಳ ಏಕಮಾತ್ರ ಜ್ಯೇಷ್ಠ ಪುತ್ರ. ಮಂತ್ರಿಗಳ ಮಗನ ಮದನ ರಾಯರು. ಹೌದೌದು. ಬಂದ ಕ್ಷಣದಲ್ಲಿ ಎಲ್ಲರೂ ಎದ್ದು ನಿಂತು ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮದನನೆಂಬ ಸುಗುಣ ಏರಿರಲು ಪೀಠವನ್ನು ವಾಸವನ್ನಂತ ಇರೋದು ಅಲ್ವೋ. ಎಲ್ಲವರಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಮೊದಲಾಗಿ ಅರ್ಪಿಸ್ತಾ ಇದ್ದೇನೆ. ಕಾರಣ ನನ್ನ ಮೇಲಿರುವಂತಹ ಪ್ರೀತಿ, ವಿಶ್ವಾಸ, ಅಭಿಮಾನ, ಗೌರವ ಹಾಗುಂಟು ಸ್ವಾಮಿ ಅವರದ್ದು. ಎಂದಿನಂತೆ ಓಲಗವನ್ನು ಕೊಟ್ಟು ವಿಶೇಷಗಳನ್ನು ವಿಚಾರಿಸಿದ್ದಾಯಿತು. ಸ್ವಾಮಿ, ಪ್ರಾಪಂಚಿಕವಾಗಿ ವಿಚಾರ ಮಾಡುವುದಿದ್ರೆ ಯೋಗ ಇದ್ದವನಿಗೆ ಭಾಗ್ಯ ಇರುವುದಿಲ್ಲ, ಭಾಗ್ಯ ಇದ್ದವನಿಗೆ ಯೋಗ ಇರುವುದಿಲ್ಲ, ಎರಡೂ ಇದ್ದವನಿಗೆ ಗ್ರಾಚಾರವೇ ಸರಿ ಇರುವುದಿಲ್ಲ. ಹೊಯ್ ನಮ್ದು 3ನೇ ಸಾಲು. ಗ್ರಾಚಾರವೇ ಸರಿ ಇಲ್ಲ, ಗ್ರಾಚಾರವೇ ಸರಿ ಇಲ್ಲ. ಒಳ್ಳೆ ಭಟ್ರ ಮನೆಗೆ ಹೋಗ್ಬೇಕಿತ್ತು. ತೋರಿಸ್ದೆ ನಾನು. ಹೇಳಿದ್ರು ಅವರು, ಹಿತಶತ್ರುಗಳ ಬಾಧೆ ಅಂದ್ರಪ್ಪ. ಮತ್ಯಾರಿಂದಲೂ ತೊಂದರೆ ಅಲ್ಲ ನಮಗೆ, ನಮ್ಮ ಅಪ್ಪಯ್ಯನಿಂದಲೇ ತೊಂದರೆ. ಹೊಯ್ ಹೌದೌದು. ನಿಮ್ಮಲ್ಲಿ ಕೇಳುದು ನಾನು, ಅಪ್ಪಯ್ಯನಿಗೆ ಹೋಗಿ ನಮಸ್ಕಾರ ಮಾಡಿದ್ರೆ ನಿಮ್ಮ ಅಪ್ಪಯ್ಯ ಆಶೀರ್ವಾದ ಮಾಡುವುದು ಹೇಗೆ? ಮಗನೇ ಒಳ್ಳೇದಾಗ್ಲಿ, ಶುಭವಾಗ್ಲಿ ಈಗೆಲ್ಲ ಹೇಳ್ತಾರೆ ಅಲ್ವಾ? ನಮ್ಮಪ್ಪಯ್ಯ ಹಾಗಲ್ಲ. ಹೋಗಿ ನಮಸ್ಕಾರ ಮಾಡಿದ್ರೆ ಸಾಕು. ಏ ಕ್ವಾಣ, ಏ ಗಣಗ ಹಂಪ, ಏ ಸಗಡಿ ಮಂಜ, ಏ ಅವಲಕ್ಕಿ ಸುಬ್ಬ, ನಡೆ ಇಲ್ಲಿಂದ ಅಂತ ಹೇಳುದು. ಒಳ್ಳೆ ಸಾಹಿತ್ಯ. ಹೌದಪ್ಪ. ಇಂತಿರ್ಪ ಸಂದರ್ಭದಲ್ಲಿ ಮೊನ್ನೆ ಒಂದು ದಿವಸ ವಿಶೇಷವಾದಂತಹ ಘಟನೆ ನಡೆದು ಹೋಯ್ತು. ಮಗನೇ ಮದನ ಎನ್ನುವ ಹಾಗೆ ಅಪ್ಪಯ್ಯ ಕರೆದ್ರು. ಹೋಗಿ ನಮಸ್ಕಾರ ಮಾಡಿದೆ. ಒಳ್ಳೇದಾಗ್ಲಿ ಮಗನೇ ಅಂತ. ಅಲ್ಲೇ ಹಾಳಾಗೋಯ್ತು ನೋಡಿ. ಯಾವತ್ತು ಇಲ್ಲದೆ ಇರುವ ಆಶೀರ್ವಾದ ಇವತ್ತು ಯಾಕೆ, ಏನಾಗಬೇಕು ಅಪ್ಪಯ್ಯ ಅಂತ ಕೇಳಿದೆ. ಒಂದು 4 ದಿವಸ ಊರು ಬಿಡುವವನಿದ್ದೇನೆ, ಅಲ್ಲಿಯವರೆಗೆ ಇಲ್ಲಿಯ ಆಡಳಿತ ಸೂತ್ರವನ್ನು ನೀನೇ ನೋಡಿಕೊಳ್ಬೇಕು ಅಂದ. ಪೀಠ ಸಿಕ್ಕಿದ್ದೇ ಸಿಕ್ಕಿದ್ದು, ಏರ್ದವ್ ಇಳಿಲೇ ಇಲ್ಲ. ಹೌದೌದು. ಮಾತೆ ಉಂಟಲ್ಲ, 20ಕ್ಕೆ ಯಜಮಾನಿಗೆ ಸಿಗಬಾರ್ದು, 70ಕ್ಕೆ ಎಮ್ಮೆ ಹಿಡಿಬಾರದು ಅಂತ ಹೇಳ್ತಾರಪ್ಪ. ಹೆಚ್ಚು ಸಮಯ ಉಳಿಯುವುದಿಲ್ಲ ಅಂತಾರಪ್ಪ. ನಮ್ಮಲ್ಲಿ ಹಿರಿತಲೆಯವರೆಲ್ಲ ಹೇಳಿದ್ರು, ಈ 20ಕ್ಕೆ ಯಜಮಾನಕ್ಕೆ ಸಿಕ್ಕಿದ್ರೆ ಭಾಳ ದಿವಸ ಉಳಿಯುವುದಿಲ್ಲ, ಮದನ ಬೇಡ ಬೇಡ ಅಂದ್ರು. ಆದರೂ ಸಿಕ್ಕಿದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಯೋಚಿಸಿದಂತಹ ನಾನು ರಾಜ್ಯದ ಅಭಿವೃದ್ಧಿಯತ್ತ ಗಮನ ಹರಿಸಿ ನೋಡಿದೆ. ಮುಖ್ಯವಾಗಿ ಕಂಡದ್ದೇ ನಿರುದ್ಯೋಗ ಸಮಸ್ಯೆ. ತಕ್ಷಣದಲ್ಲಿ ಸುಗ್ರೀವಾಜ್ಞೆ ಜಾರಿ ಮಾಡಿಬಿಟ್ಟು ಹೋಯ್ ಊರಲ್ಲಿರುವ ಎಲ್ಲ ಬಾವಿಗಳನ್ನು ಮುಚ್ಚಿಸಿಬಿಡಿ ಅಂದೆ. ನೀರಿಲ್ಲದೆ ಎಲ್ಲ ಪರದಾಡ್ತಾ ಇದ್ರೆ ಬಾವಿ ಮುಚ್ಚುದ. ಗಲಾಟೆ ಎದ್ದೋಯ್ತು. ಕುಡಿಲಿಕ್ಕೆ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಈಗ ಬಿದ್ದಿದೆ ಗಲಾಟೆ. ತಕ್ಷಣದಲ್ಲಿ ಮತ್ತೊಂದು ಆಜ್ಞೆ ಜಾರಿ ಮಾಡಿದ್ದೇನೆ. ಯೋಚನೆ ಮಾಡಬೇಡಿ, ಪಕ್ಕದಲ್ಲೇ ಮತ್ತೊಂದು ಬಾವಿ ತೆಗೀರಿ ಅಂದೆ. ಹಾಳತ್ತು ಮುಚ್ಚುವುದು. ಒಂದಷ್ಟು ಜನ ಮುಚ್ಚು ಕೆಲಸ, ಒಂದಷ್ಟು ಜನ ತೆಗಿಯು ಕೆಲಸ ಎಂಬಲ್ಲಿಗೆ ನಿರುದ್ಯೋಗ ಸಮಸ್ಯೆ ಒಂದು ಪ್ರಮಾಣದಲ್ಲಿ ಕಡಿಮೆ ಆದಂತಾಗಿದೆ. ಇನ್ನೂ ಕೆಲವು ಯೋಜನೆಗಳೆಲ್ಲ ನಮ್ಮ ಆಡಳಿತದಲ್ಲಿ ಬರ್ಲಿಕ್ಕುಂಟು, ನಿರೀಕ್ಷೆಯಲ್ಲಿರಿ ಅಂತ ಹೇಳಿದ್ದೇನೆ. ಯಾರಂತೆ ಬರ್ಲಿ ಬರ್ಲಿ. ತ್ವರಿತಧಿ ನಾಡೆ ತಂದು ಹೊರಬಾಗಿಲೊಳಗಿರ್ಪ ವರಚಂದ್ರಗಾದನನು ಕರವೀಡಿಯುತ್ತಲಿ ಕರೆತಂದು ಪೀಠವಾದಿತ್ತು ಪರಿಪರಿಯೊಳಗು ಪ್ರಚರಿಸಿ. ಸ್ವಾಮಿ, ಇದೇನಿದು ವಿಚಿತ್ರ? ಕರೆ ತಂದ್ರು, ನಮಗೂ ಉಪಚಾರ ಮಾಡ್ತಾರೋ, ನಮಗ್ ಪೀಠ ಕೊಡ್ತಾರೋ ಅಂತ ನೋಡಿದೆ. ಇವರೇ ಹೋಗಿ ಕೂತ್ಕೊಳ್ತಾ ಇದ್ದಾರೆ. ಪೀಠದಿಂದ ಸಮಸ್ಯೆ ಆಯ್ತಲ್ಲ. ಎಂತ ಸಮಸ್ಯೆ? ನಮಗೆ ಮೊನ್ನೆ ಪೀಠ ಸಿಕ್ಕಿದ್ವಿ, ಈಗ ಮತ್ತೆ ಯಾರೋ ಬಂದಪ್ಪ. ನೀವು ಕೂತದ್ದೊಳೆ ಮಂಗನ ಮರಿ ಹಾಗೆ ಕೂತಾಗ ಹಾಗಲ್ಲ, ನನ್ ತಲೆಬಿಸಿ ಆಯ್ತು. ಪೀಠ ಇಲ್ಲ ಇಲ್ಲ, ಬಂದವನು ಮುಖ ನೋಡಿದ್ರೆ ಪೀಠಕ್ಕೆ ಬಂದವರಲ್ಲ, ಪೀಠಕ್ಕೆ ಬಂದವಲ್ಲ, ಇವ್ ಊಟಕ್ಕೆ ಬಂದವ. ನೋಡುವ ಮಾತಾಡಿ. ನಮಸ್ಕಾರ. ಒಂದಕ್ಕೆ 2 ನೀವು ಮಾತ್ರ ಹೀಗ, ಎಲ್ಲವರು ಹೀಗ ಅಂದ್ರೆ ನಿಮ್ಮೂರಲ್ಲಿ
ಸ್ವಾಮಿ ನಮಸ್ಕಾರ ಕೊಡುವುದಕ್ಕೂ ಕಾರಣ ಉಂಟು. ಹ, ಮೊದಲೆಲ್ಲ ನಾನು ಸಿಕ್ಕಿದವರಿಗೆಲ್ಲ ನಮಸ್ಕಾರ ಕೊಟ್ಟಿದ್ದೇನೆ, ಹ. ಒಬ್ಬರು ಹಿಂತಿರ್ಕೊಡ್ಲಿಲ್ಲ. ಹೌದಾ? ಅವತ್ತೇ ಲೆಕ್ಕ ಹಾಕಿದ್ ನಾನು, ಏನು? ನಮಗೂ ಕಾಲ ಬರಲಿ ಮಕ್ಕಳಿಗೆ ಮಾಡಿಸುವ ಅಂತ. ಯಾವ ಮಕ್ಕಳಿಗೆ? ಅಲ್ಲ, ಹೇಳ್ದವ್ರ ಮಕ್ಕಳಿಗೆ. ಹಾಗೆ. ಈಗ ಸರಿಯಾದ ಕಾಲ ಸ್ಥಾನ ಮಾನ ಎಲ್ಲ ಒದಗಿ ಬಂತ ಇಲ್ವಾ? ಹ. ಒಂದಕ್ಕೆರಡು ಬಡ್ಡಿ ಸಮೇತ ಹಿಂತಿರ್ಕೊಡ್ತಾ ಇದ್ದೇವೆ. ಓ ಹಾಗೆ. ಹೌದೌದು. ಇದು ಸುಳ್ಳಲ್ಲ ಜನ ನನ್ನ ಪರಿಚಯ ಆಗ್ಲಿಲ್ವಾ? ಇಲ್ಲ. ನಾನು ಚಂದನಾವತಿ ಅಧಿಕಾರಿ ಚಂದ್ರಹಾಸ ಎನ್ನುವುದಾಗಿ. ಚಂದನ ಚಂದ್ರಹಾಸ ಎಂದ್ರೆ ನಾನೇ. ಹೇಳಿಲ್ಲ. ಹೇಳಿ. ಬಹುತೇಕ ನಮ್ಮಷ್ಟು ಪ್ರಚಾರದಲ್ಲಿಲ್ವೇನು? ಸತ್ಯ ಹೌದು, ನಿಮ್ಮಷ್ಟು ಪ್ರಚಾರದಲ್ಲಿಲ್ಲ. ಬರ್ಲಿಕ್ಕೆ ಬಹಳ ಕಷ್ಟ ತಮ್ಮ, ಕೆಲಸ ಮಾಡ್ಬೇಕು. ಆದ್ರೆ ಇವರೆಲ್ಲರ ಆಶೀರ್ವಾದ ಉಂಟು ಅಂತಾದ್ರೆ ಒಂದಲ್ಲ ಒಂದಿನ ಪ್ರಚಾರಕ್ಕೆ ಬರ್ತೇವೆ ನಾವು. ತದ್ದೊಂದು ನಿರೀಕ್ಷೆ ಇಟ್ಕೊಂಡ್ರೆ ಆಗ್ಲಿಲ್ಲ. ಹ. ಆಶೀರ್ವಾದ ಮಾಡ್ಬೇಕು ಅಂತಾದ್ರೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಕೆಲಸವೂ ಹಾಗೆ ಇರ್ಬೇಕಾಗ್ತದೆ. ಪ್ರಯತ್ನ ಸದಾ ಇರ್ತದೆ. ಹೌದೌದು. ಇದು ಸುಳ್ಳಲ್ಲ. ಹ. ಚಂದನಾವತಿ ಅಲ್ಲ? ಚಂದನಾವತಿ. ಮುಂದೆ ಹೇಳುದು ಬೇಡ, ಗೊತ್ತಾಯ್ತು. ಏನು? ಹೆಚ್ಚು ಕಡಿಮೆ ನೋಡುವುದಕ್ಕೆ ನನ್ನ ಹಾಗೆ ಇದ್ದೀರಿ. ನನ್ನ ಅಪ್ಪನ ಎದುರಿಗೆ ಹೋದ್ರೆ ಇಲ್ವಾ, ಕೋಣ ಕಣಗಂಪ ಸಂಗಡಿ ಮಂಜ ಯಾವಲಕ್ಕಿ ಸುಬ್ಬ ನಡೆ ಇಲ್ಲಿಂದ ಅಂತ ಹೇಳಿದ್ರು. ನೇರವಾಗಿ ಇಲ್ಲಿಗೆ ಬಂದ್ರಿ ಅಲ್ಲ? ವಿಚಾರ ಮತ್ತೆ ವಿಷಯ ಉಂಟು. ಯಾವುದು ಕೇಳಿ. ಯಾವುದು? ನಿಮ್ಮ ಅಪ್ಪನೇ ಕರೆದರು, ಒಂದು ಲೇಖನವನ್ನು ಬರೆದರು, ಗುಟ್ಟಿನ ಲೇಖನ. ಅದನ್ನು ಮಗ ಮದನಿಗೆ ಕೊಡಬೇಕೆನ್ನುವುದಾಗಿ ಗುಟ್ಟಿನಲ್ಲಿ ನನ್ನನ್ನು ಕಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಬಂದಿದ್ದೇನೆ. ಇನ್ನು ತಡ ಮಾಡುವುದಲ್ಲ, ಇದನ್ನು ನಾನು ಮುಟ್ಟುವುದಲ್ಲ, ನೀವೇ ತೆಗೆದುಕೊಳ್ಬೇಕು. ಓ, ಅಪ್ಪಯ್ಯನದ್ದು. ಅಪ್ಪನ ಗಂಟೆ ಏನಿದ್ರು ಮಕ್ಕಳಿಗೆ ಸೇರ್ಬೇಕು. ಗಂಟು ಬಹಳ ಬಿಗಿ ಉಂಟು ಮಾತ್ರ. ಹೋಯ್ ಹೋಯ್ ಹೋಯ್, ಏನ್ ಮಾಡ್ತಾ ಇದ್ದೀರಿ? ಬಿಡಿಸ್ತಾ ಇದ್ದೇನೆ, ಓದುದು ಬೇಡವಾ? ಇದು ಗುಟ್ಟಾದ ಲೇಖನ. ಓ, ಗುಟ್ಟು ರೊಟ್ಟಾಗುವುದಾದ್ರೆ ಮೂರನೇವರಾದ ನಿಮ್ಮಿಂದ ನಿಮ್ಗೊಂದು ವ್ಯವಸ್ಥೆ ಆಗ್ಬೇಕಾ ಬೇಡ? ಆಗ್ಲೇಬೇಕು. ಯಾರಲ್ಲಿ ಮೂರನೇ ಮಾಡಿ 8ನೇ ಕೋಣೆ ಇವ್ರನ್ನೊಂದು ಒಳಗೆ ಹಾಕಿ 4 ಜನ ಕತ್ತಿ ಹಿಡ್ಕೊಂಡು ಹೊರಗೆ ನೋಡಿ. ಯಾಕೆ? ಅಲ್ಲಿ ಯಾರು ಇದ್ರಂತೆ. ಏನಾಯ್ತು? ತೊಂದರೆ ಇಲ್ಲ. ಬಂದಿರುವವರು ಆ ಸಂಖ್ಯೆಗೆ ಹೊಂದಾಣಿಕೆ ಆಗುವಂತಿದ್ದಾರೆ. ಏನ್ ಹೇಳುವುದು ನೀವು? ಏನಾಯ್ತು ಅಂದ್ರೆ ಅದು ವ್ಯವಸ್ಥಿತವಾದ ಕೋಣೆ. ಹಾಗೆ ಹಾಗೆ 4 ಜನ ಕತ್ತಿ ಹಿಡ್ಕೊಂಡು ಹೊರಗೆ ನಿಂತ್ಕೊಳ್ಳಿ. ಮತ್ತೆ ನಾನು ಏನು ತಪ್ಪು ಮಾಡಿದ್ದೇನೆ ಅಂತ ಬೇಡವಾ? ಅಂದ್ರೆ 4 ಜನ ಅಂಗರಕ್ಷಕರು ಅಂದ್ರೆ ಅಂಗರಕ್ಷಕರನ್ನು ನಂಬಬೇಕು ನಾವು ಯಾವತ್ತು. ಇತ್ತೀಚೆಗೆ ಅವರಿಂದಲೇ ತೊಂದರೆ ಆಗುವುದು. ನಮ್ಮಲ್ಲಿ ಅಂಗರಕ್ಷಕರು ಯಾವತ್ತೂ ಆ ರೀತಿಯಾಗಿ ಮೋಸ ಮಾಡುವವರಲ್ಲ. ಹೌದಾ? ಒಂದೊಮ್ಮೆ ಹೆಚ್ಚು ಕಡಿಮೆ ಆಯ್ತಪ್ಪ, ಪರಿಹಾರದ ವ್ಯವಸ್ಥೆ ಉಂಟು. ಮತ್ತೆ ಯಾವಾಗ ಏನು ಎನ್ನುವುದನ್ನ ಅಪರಾಧಿಯನ್ನ ಹಿಡಿತರಿಸಿ ಒಂದು 20-25 ವರ್ಷ ಸುದೀರ್ಘವಾಗಿ ವಿಚಾರಣೆಗೆ ಒಳಪಡಿಸಿ ಆಮೇಲೆ ನಾವು ತೀರ್ಮಾನ ಕೊಡ್ತೇವೆ. ಅಡ್ಡಿಲ್ಲ, ನಿಮ್ಮ ಅಧಿಕಾರ. ಹಾಗಾಗಿ ಅಲ್ಲಿವರೆಗೆ ಅಲ್ಲಿ ವ್ಯವಸ್ಥೆ ಉಂಟು. ಈಗ ಅಲ್ಲಿ ನಮಗೆ ವ್ಯವಸ್ಥೆ ಉಂಟಾ? ಹೌದಾ? ಆದಿ ಹೇಳಿ ಕಳಿಸಿದಾಗ ಬನ್ನಿ. ಒಂದು ಲೇಖನ ಬರೆದಲ್ಲ, ನೋಡಿ ನೋಡಿ. ಶ್ರೀಮತ್ ಸಚಿವ ಶಿರೋಮಣಿ ನಿಮ್ಗೆ ಅಪರೂಪಕ್ಕೆ ಹೀಗಾಗುದ? ಯಾವತ್ತೂ ಹೀಗೆ ಆಗ್ತದ? ಏನಾಯ್ತದ? ಅಲ್ಲ, ಒಂದು ಸಂತೋಷ ಅನುಭವಿಸ್ಲಿಕ್ಕೂ ಇಲ್ವ ನಾನು? ಇದು ಸಂತೋಷ ನಿಮ್ದಿದೆ. ಅಪ್ಪಯ್ಯ ಪ್ರಪ್ರಥಮವಾಗಿ ಲೇಖನ ಬರೆದಿದ್ದಾರೆ ನೋಡಿ. ನಿಮ್ ಸಂತೋಷ ವಿಚಾರ ಎಂತ ಉಂಟಲ್ಲಿ? ಶ್ರೀಮತ್ ಸಚಿವ ಶಿರೋಮಣಿ. ಯಾರಿಗೆ? ಎಷ್ಟು ಜ್ಯೇಷ್ಠವಾಗಿ ಶ್ರೇಷ್ಠವಾಗಿ. ಪ್ರಪಂಚದಲ್ಲಿ ಯಾವ ಅಪ್ಪನು ಯಾವ ಮಗನಿಗೂ ಈ ರೀತಿ ಹೊಗಲಿಕ್ಕಿಲ್ಲ. ಮತ್ತೆ ಹೌದಾ? ಹೌದು, ಅಷ್ಟು ಒಳ್ಳೆ ರೀತಿಯಲ್ಲಿ. ಮುಂದೆ ಎಂತ ಉಂಟು ನೋಡಿ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ. ಮತ್ತೆ ಮರೆ ನಿಮ್ಗೆ ಸಚಿವ ಸ್ಥಾನವೇ ಕೊಡ್ಲಿಲ್ಲ, ನಿಮ್ಗೆ ಸಚಿವ ಶಿರೋಮಣಿ ಅನ್ಲಿಕ್ಕೆ ಅಂತ ತಲೆ ಸರಿ ಇಲ್ವ ನಿಮ್ಮ ಅಪ್ಪನಿಗೆ? ಮುಂದಿಗೆ ಆಗಾಯ್ತು, ನನಗೆ ಯಾಕೆ ಹೀಗಾಯ್ತು ಬಿಡಿ. ಮಂತ್ರಿಗಳಿಗೆ ಇರುವ ಅಭ್ಯಾಸ ಅವ್ರನ್ನೇವರು ಹೊಗಳಿಕೊಳ್ಳುವುದು ಬಿಡಿ. ಆ ವಿಷಯ ಅಲ್ಲ. ಪ್ರಮುಖವಾಗಿ ನಮಗೆ ಲೇಖನದಲ್ಲಿ ಏನುಂಟು ಓದಬೇಕಲ್ಲ. ಒತ್ತುಗಳೇ ಇದೆ. ಬಳಿಕ ಬಂದಿವನ ಕುಲವಿತ್ತವಯೋ ವಿಕ್ರಮಗಳೇ ನೀ ನೋಡುತ್ತಿರದೆ ಕೊಡು ವಿಷಯ ಬಾಲಕಗೆ ಉತ್ತರೋತ್ತರವಾಗುವುದು. ಅನುಜೀವನ ಸಮಯನಿಸುವ ವರನಯ ಮನುಮತ ಪ್ರತಿರೂಪ. ಅನುಜೀವನ ಸಮಯನಿಸುವ ವರನಯ ಮನುಮತ ಪ್ರತಿರೂಪ. ಅನುಜೀವನ ಸಮಯನಿಸುವ ವರನಯ ಮನುಮತ ಪ್ರತಿರೂಪ. ಈತ ಮನುಮತ ಪ್ರತಿರೂಪ. ಧನ ಮಹಿಮನು ಇವನನ್ನು ಪೊಗಳಲವುದೇ. ಧನ ಮಹಿಮನು ಇವನನ್ನು ಪೊಗಳಲವುದೇ.
ಅನುಜಯನೀಯುವೆನು ಇವಾಗೆ ಅನುಜಯನೀಯುವೆನು ಘನ ಮಹಿಮನು ಇವನನ್ನು ಪೊಗಳಲವುದೆ ಅನುಜಯನೀಯುವೆನು ಅನುಜಯನೀಯುವೆನು ಇದು ತಲೆಬಿಸಿ ಆಗೋಯ್ತಲ್ಲ. ಎಂತ ಗಡ್ಬಿಡಿ, ಇದು ಲೇಖನ ಮದುವೆ ಆಗಬೇಕು. ಯಾರಿಗೆ ಮದುವೆ? ಯಾರಿಗೆ? ಇದು ತಂಗಿಗೆ ಮದುವೆ ಆಗಬೇಕು. ವಿಚಾರ ಮಾಡಬೇಕಾ ಬೇಡ? ಹೊಣೆಗಾರಿಕೆ ಉಂಟು ಹೆಗಲ ಮೇಲೆ. ಹೌದಪ್ಪ ಹೌದಪ್ಪ. ಹೌದು. ಬಂದಿರುವಂಥ ಹುಡುಗ ಹಾಂ ಸಂಸ್ಕಾರ ಉಂಟಾ, ಮಾತಾಡೋದು ನೋಡಿದ್ರೆ ಉಂಟು ಅಂತ ಅರ್ಥ ಆಗ್ತದೆ. ಹೌದು. ಇನ್ನು ರೂಪದಲ್ಲಿ ಹಾಂ ನನ್ನಷ್ಟು ಚಂದ ಇಲ್ಲದೆ ಇದ್ರು ಸಾಮಾನ್ಯ ಅಡ್ಡಿಲ್ಲ. ನಿಮ್ಮ ತಂಗಿ ಸಾಕು. ನನ್ನ ತಂಗಿಗೆ ಸಾಕಮ್ಮ. ಹಾಂ ಇನ್ನೂ ಉಳಿದಂತಹ ಎಲ್ಲ ವಿಭಾಗಗಳಲ್ಲಿ ಅಪ್ಪಯ್ಯನಿಗೆ ಹಾಂ. ಒಡ್ಡಿಲ್ಲ ಅಂತ ಆದಮೇಲೆ ಹಾಂ. ನಾನು ಯಾಕೆ ತಲೆ ಬಿಸಿ ಮಾಡಬೇಕು? ಅಲ್ವಾ? ಇದು ನಿಮಗೆ ಮದುವೆ ಮಾಡಿಸೋದಕ್ಕೆ ಬರ್ತಾರೆ. ನಂಗೆ ಮದುವೆ ಮಾಡಿಸ್ಲಿಕ್ಕೆ ಬರುದಿಲ್ಲ ಮಾರು. ಅಲ್ಲ, ಇದು ಮಾತಾಗೋದು ಬೇಡ, ಸಾಕು. ಅದೇ ನಮ್ಗೆ ವಾದ್ಯಕ್ಕೆ ಬನ್ನಿ. ಇದು ಪರರ ಹಂಗಲಿ ಗೆಲ್ಲುವವನೇ ಮದನ. ಮದನ. ಹಾಂ. ನಮ್ಮಲ್ಲಿ ಪುರೋಹಿತರಿದ್ದಾರೆ. ಅದೇ ಯಾರಲ್ಲಿ ಹಾಂ. ಪುರೋಹಿತರನ್ನು ಬರೆಯಲಿ. ಬರ್ಲಿ ನೋಡು ಅವರು. ಹಾಯ್. ಹೇಳು ಹಾಗೆಲ್ಲ ಅದು ಕ್ರಮ ಉಂಟು ಮರೆ, ಹಾಗೆಲ್ಲ ಆ ಗೆರೆಯನ್ನು ಮುಟ್ಟಿ ಈಚೆ ಬಾ, ನೋಡುವ ಬಾರ, ನೋಡುವ ಬಾರ. ಪುರೋಹಿತ್ರೆ, ಏನು ಇದೇನು ಕ್ರೀಡಾಕೂಟವ? ಮತ್ತೆಂತದ್ದು? ಪುರೋಹಿತರು ಬರ್ಲಿ ಅಂತ ಕೇಳಿದಾಗ ಆಯ್ತು ನನಗೆ. ಹೌದು. ನಾನು ಬಂದದ್ದು ಹೌದು. ಹಾ. ಇಲ್ಲಿ ಯಾರು ಕಾಣಲಿಲ್ಲ, ಹೋಗ್ತಾ ಇದ್ದೆ ನಾನು. ಹಾಗಲ್ಲ, ನಾನು ನಿಮ್ಮ ಹಿಂದಿಂದ ಕರೀತಾ ಇದ್ದೆ. ಹಿಂದಿಂದ ಬಂದೆಯಾ? ಹೌದೌದು. ಹಾ, ಹಾ, ಹಾ. ಪುರೋಹಿತ್ರೆ, ವಾ. ಇದು ನಿಮ್ಗೆ ವಿಷಯ ಗೊತ್ತಿಲ್ಲ. ನಮಸ್ಕಾರ. ಹಾ, ಒಳ್ಳೆದಾಗ್ಲಿ. ಇದು ಶೀಘ್ರಾತಿ ಶೀಘ್ರವಾಗಿ ಹಾ. ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕು. ಹಾ, ಹಾ. ನಿಮಗೆಲ್ಲ ಹೊಟ್ಟೆಗೆ ಉಂಟು. ಹಾ. ನನ್ನ ಮುಖ ದಿವಸ ಹೋದಾಗ ಅಗಲ ಆಗ್ತಾ ಉಂಟಲ್ಲ, ನಿಮ್ದೆಲ್ಲ ಒಳಗೆ ಹೋಗ್ತಾ ಉಂಟಲ್ಲ, ಹಾಗಾಗಿ ಮುಖದ ಮೇಲೆ ಮದುವೆ ಮಾಡಿಸ್ತೀಯ. ನೋಡು, ಎಲ್ಲಿ ಚಪ್ಪರ ಹಾಕ್ತೀಯ ನೋಡು, ಎಲ್ಲಿ ಒಲೆ ಅಂತೇಳಿ ಬಾಯಿ ಮೇಲೆ ಹಂಡೆ ಇಡ್ತೀಯ, ಮೂಗಿ ಕಟ್ಟಿಗೆ ಹಾಕ್ತೀಯ. ಅದೆಲ್ಲ ಏನಾದ್ರು ವ್ಯವಸ್ಥೆ ಮಾಡ್ಬೋದು. ಹಾ, ಕೈ ತೊಳೆಯುವ ವ್ಯವಸ್ಥೆ ಎಲ್ಲಿ ಮಾಡುವ? ದೊಡ್ಡ ವಿಷಯವೇ ಅಲ್ಲ. ನಾನು ಹೇಳ್ತೇನೆ ಬಾ, ಕೈ ತೊಳೆಯುವ ವ್ಯವಸ್ಥೆ ಅಲ್ವಾ, ನೀ ಬಾಯಿ ಕಳ್ಕೊಂಡ್ರೆ ಧಾ ಮಾಡ್ಕೊಂಡು. ಅದಲ್ಲ, ಮತ್ತೆಂತದ್ದ? ನಿಮ್ಮ ಮುಖದಲ್ಲಿ ಅಂದ್ರೆ ನಿಮ್ಮ ನಿರ್ದೇಶನದಲ್ಲಿ, ನಿಮ್ಮ ಅಧ್ಯಕ್ಷತೆಯಲ್ಲಿ, ನಿಮ್ಮ ಆಧ್ವರ್ಯದಲ್ಲಿ, ಹಾ, ನಿಮ್ಮ ಮುಖೇನವಾಗಿ ಅದೆಲ್ಲ ಒಂದೇ. ಹಾ. ನಮ್ಮ ಅಧ್ಯಯನದಲ್ಲಲ್ವಾ ಹೌದು. ಬಹಳಷ್ಟು ಮದುವೆ ಆಗಿದೆ. ಹಾ. ದೊಡ್ಡ ವಿಷಯ ಅಲ್ಲ. ಹಾ. ಇವತ್ತು ಯಾರಿಗೆ ಮದುವೆ ಅಂತ ಬೇಕಲ್ಲ. ಅಯ್ಯೋ, ನಿಮಗೆ ವಿಷಯ ಗೊತ್ತೇ ಇಲ್ಲ. ಏನೇನು ಹೇಳಿದಲ್ಲ. ಹೌದೌದು. ಹೌದು. ಇದು ಮೊನ್ನೆ ನಮ್ಮ ಅಪ್ಪಯ್ಯ ಒಂದು ಹೋದ್ರಲ್ಲ. ಹಾ. ಆ, ಛೆ, ನನ್ನಿಂದೇನು ಬಹಳ ದೊಡ್ಡವ ಅಲ್ಲ ಅವ. ಆದ್ರೆ ಇಷ್ಟು ಬೇಗ ಹೀಗಾಗ್ತದೆ ಹೇಳೋ ಕಲ್ಪನೆ ಸಹ ನಮಗಿಲ್ಲ ಆಗಿತ್ತು. ಹಾ, ವಿಷಯ ಗೊತ್ತಾಗುವಾಗ ಹೊತ್ತಾಗಿ ಹೋಯ್ತು. ಹಾ. ಹೊತ್ತಾದ್ಮೇಲೆ ಅದ್ರ ಗೊತ್ತಾಯ್ತಲ್ಲ, ಹಾ, ಹಾ. 5 ಕ್ಷಣ ಮೌನಾಚರಣೆ. ಇದು ಪುರೋಹಿತ, ನಾನು ಮಾಡುವುದೇ? ಹೌದು, ನಿಮ್ಮಪ್ಪ ಹೋದಲ್ಲಿ ಮಾಡ್ಲೇಬೇಕು. ಪುರೋಹಿತ್ರೆ, ಏನಾದ್ರು ಹೇಳ್ಬೇಡಿ, ಮತ್ತೆ ಏರ್ತದೆ ಈಗ. ನಿನಗೆ ಏರ್ಕೊಂಡೇ ಇರ್ತದೆ. ಅದಲ್ಲ, ಮತ್ತೆ ನಮ್ಮಪ್ಪಯ್ಯ ಹೋದ್ರಲ್ಲ ಚಂದನಾವತಿಗೆ. ಹಾಗೆ ಹೇಳು. ಹೌದು. ಅಪ್ಪಯ್ಯ ಹೋದ್ರಲ್ಲ ಅಂದ್ರೆ ಹೋದ- ಏನ್ ತಿಳ್ಕೊಳ್ಬೇಕು? ಹೋದಂತಹವರು ಹಾ. ಲೇಖನವೊಂದನ್ನು ಕೊಟ್ಟಿದ್ದಾರೆ. ಏನಂತ? ಲೇಖನದಲ್ಲಿ ವಿಷಯ ಇಷ್ಟೇ: ಹೇಗೆ? ತುಗುಳೆಯ ಬಳಿಕ ಮುಂದಿನ ಕುಲವಿತ್ತು ಕ್ರಮಗಳನ್ನು ನೀವು ಸ್ಥಿರ ಕುಳು ವಿಷಯ ಬಾಲಕ ವಿತ್ತರೋ ತರಪ್ಪದು. ಮದನ, ನೀನು ಹೇಳಿದೆಯಲ್ಲ ಈಗ, ಹೌದು, ನಿನಗಾದ್ರೂ ಅರ್ಥ ಆಯ್ತಾ? ನನಗೆ ಅರ್ಥ ಆಗ್ಬೇಕು ಅಂತ ನಾನು ಹೇಳಿದ್ದಲ್ಲ. ಅಲ್ಲ, ನನಗೂ ಅರ್ಥ ಆಗ್ಲಿಲ್ಲ ಅಂತ ಕೇಳಿದ್ ನಾನು. ಎಂತದ್ದೇ ಇದು? ನಮ್ಮಲ್ಲಿ ಒಬ್ಬ ಮಂತ್ರ ಹೇಳ್ತಿದ್ದ ಮೊದ್ಲು, ಇತ್ತೀಚೆಗೆ ತಯಾರದ್ದವ ವಿದ್ವಾನ್ ಕಡಬಾಳ ಉದಯ ಹೆಗಡೆ ಅಂತ. ಅವ ಮಂತ್ರ ಹೇಳುವುದು ಹೀಗೆ: ಒಂದು 2 ವರ್ಷ ರಾಜಧಾನಿಯಲ್ಲಿ ಭಯಂಕರ ಮಂತ್ರ ಅವನದ್ದು, ದೇವಸ್ಥಾನದಲ್ಲಿ. ಪುರೋಹಿತ್ರೆ, ಹಾ, ಯಾರ್ಯಾರ ಸುದ್ದಿ ನಮಗೆ ಯಾಕೆ ಅಲ್ಲ. ಅಲ್ಲ, ಮತ್ತೆ ಅದು ಹಾಗೆ ಆಯ್ತು ಅಂತ ಹೇಳಿದ್ದ. ಹಾಗಲ್ಲ ಪುರೋಹಿತ್ರೆ, ಹಾ. ಜೀವಮಾನದಲ್ಲಿ ಕಂಠಪಾಠ ಮಾಡಿದ್ದು ಅಂದ್ರೆ ಇದು ಒಂದೇ ಉಸಿರು ಬಿಟ್ಟರು ತಪ್ಪು ಹೋಗ್ತದೆ. ಅದು ನಿನಗಂತಲ್ಲ, ಹ. ಈ ಹೆಚ್ಚಿಗೆ ಕಂಠಪಾಠ ಮಾಡಿ ಯಾರು ಹೇಳ್ತಾರೆ ನೋಡು, ಅವರಿಗೆ ಆಗುವ ಸಮಸ್ಯೆ ಇದೆ. ಮಧ್ಯೆ ಯಾರಾದ್ರೂ ಬಾಯಿ ಹಾಕಿದ್ರ ಮತ್ತೆ ಮರ್ತು ಹೋಗುದೇ ಅದು. ಅಲ್ವಾ? ಅದಕ್ಕೆ ಹೇಳು, ಕಂಠಪಾಠ ಮಾಡಬಾರ್ದು ಅಂತ ಹೇಳುದಲ್ಲ, ಕಂಠಪಾಠ ಮಾಡಬೇಕು, ಎಲ್ಲವನ್ನು ಮಾಡಬಾರ್ದು. ನಮ್ಮದ್ದೆಲ್ಲ ಕಂಠಪಾಠ ವಿಷಯವೇ ಇಲ್ಲ. ಅಲ್ವಾ? ಇಲ್ಲಿಗೆ ಬಂದ ಮೇಲೆ ಸೃಷ್ಟಿ ಆಗುದು ಬಿಟ್ರೆ ಬರುವಾಗಿಂತದ್ದು ಹೇಳಬೇಕು ಅಂತ ಬರುವುದೇ ಅಲ್ಲ ನಾವು. ಹಾ, ಅದು ಒಳ್ಳೇದಲ್ಲ. ಹೌದು, ಹೌದು. ಆಗಿರ್ಬೇಕು ಅಂತ. ಹಾ, ಇದು ಪುರೋಹಿತ್ರೆ, ವಾ. ವಿಷಯ ಇಷ್ಟೇ: ಎಂತದ್ದು? ಓಲೆ ತಂದಂತ ಓಲೆಕಾರನಿಗೆ ಹಾ. ತಂಗಿಯಾದಂತ ವಿಷಯನ್ನ ಕೊಟ್ಟು ಮದುವೆ ಮಾಡಬೇಕು. ಅಪ್ಪನಿಗಂತೂ 60 ಕಾಳಿತ್ತು, ಆರಮರಳು. ನಿನಗೆ ಪೂರ್ಣ ಮಾಡಲ್ಲ. ಏನಾಯ್ತು? ಇಲ್ಲದೆ ಹೋದ್ರೆ ಮನೆಗೆ ಓಲೆ ಹಂಚು ಓಲೆಕಾರನಿಗೆ
ನಿಮ್ಮ ಮಂತ್ರಿ ಮಗಳು ಕೊಟ್ಟು ಮದುವೆ ಮಾಡುವುದಾ? ಎಂತದ್ದಪ್ಪ ಇದು? ಇದೆಲ್ಲ ಮಾತಾಡಬೇಡಿ ಪುರೋಹಿತ್ರೆ. ನೀನು ಹೇಳಿದ ಹಾಗೆ ಅಲ್ವಾ? ಅಲ್ಲಪ್ಪ, ಮನೆ ಮನೆ ಓಲೆ ಹಂಚಿ ಓಲೆಕಾರ ಅಲ್ಲ. ಮತ್ತೆ ಚಂದನಾವತಿ ಅಧಿಕಾರಿ ಹಾ. ಚಂದ್ರಹಾಸನಿಗೆ. ಓ, ಅಲ್ಲಿ ಅಧಿಕಾರಿಯ? ಹಾ, ಹಾಗಾದ್ರೆ ಒಳ್ಳೆ- ಒಳ್ಳೆ ಸಂಬಂಧ ಅಂತ ಆಯ್ತು. ಹಾ. ಈಗ ಹೌದು, ಹಾ. ಆ ಹುಡುಗನಿಗಾದ್ರೂ ಮದುವೆ ಅಂತ ವಿಷಯ ಗೊತ್ತುಂಟಾ? ಇಲ್ಲ ಇಲ್ಲ, ಅವನಿಗೆ ಹೇಳಬೇಕು ಅಂತ ಅಪ್ಪ ಬರಲಿಲ್ಲ. ಹಾಗಾದ್ರೆ ಈ ಮದುವೆ ಈ ವರ್ಷ ಆಗುವುದೂ ಇಲ್ಲ. ಎಂತದ್ದ ಮದುವೆ ಆಗು ಹುಡುಗನಿಗೆ ಮದುವೆ ಅಂತ ಗೊತ್ತಿಲ್ಲ ಅಂತ ಆದ್ರೆ ಮತ್ತೆ ಯಾರಿಗೆ ಮದುವೆ ಮಾಡಿಸುದು ನಾವು? ಅಲ್ಲ, ಅವ್ನು ಭಾಳ ದೂರ ಇಲ್ಲ, ಹೇಳೋಣ. ಎಲ್ಲಿದ್ದಾನೆ? 3ನೇ ಮಾಡಿ 420 ಇದ್ದಾನೆ. ಎಷ್ಟು ಒಳ್ಳೆ ಗುಣಮರ ನಿನ್ನದ್ದು. ಹಾ. ನಿನ್ನ ಕೋಣೆಯನ್ನೇ ಅವನು ಬಿಟ್ಕೊಟ್ಟಿಯಲ್ಲ. ಬಂದಿರುವವರು ನಮ್ಮ ಅತಿಥಿಗಳಲ್ವಾ. ಸರಿಯಪ್ಪ, ಹಾ. ಕರ್ಸಿ ಕರ್ಸಿ. ಚಂದ್ರಹಾಸನನ್ನ ಬರಹೇಳಿ. ಬ್ರಾಹ್ಮಣರೇ ವಂದಿಸಿ. ಒಳ್ಳೇದಾಗ್ಲಿ. ಅಡ್ಡಿಲ್ಲ ಅಡ್ಡಿಲ್ಲ, ಹುಡುಗ ಅಡ್ಡಿಲ್ಲ. ಹೋಯ್, ಇದೇನಿದು? ಎಂತದ್ದು? ಏನಾಯ್ತು? ಅವನನ್ನು ನಿಲ್ಲಿಸಿಕೊಂಡು ಅವನ ಮುಖ ನೋಡಿ ಕೆಕ್ಕೆ 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 ಅಂತ ಹೇಳ್ತಾ ಇದ್ರೆ ಅವನ ಅವಸ್ಥೆ ಏನಾಗ್ಬಹುದು? ನನ್ನ ಮುಖದಲ್ಲಿ ಎಂತ ಆಗಿದೆ ಅಂತ ತಲೆ ಬಿಸಿಲ್ಲ ನಾವು ಹೆದರಿ ಹೋಗಿದ್ದಾನೆ. ಹೌದಾ? ಹಾಗಲ್ಲ ಪುರೋಹಿತ್ರೆ, ಹಾ. ಅವನಿಗೆ ವಿಷಯ ಗೊತ್ತಿಲ್ಲಲ್ಲ, ಹಾಗಾಗಿ ನಗು ಬಂದದ್ದು. ಹೋಯ್, 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 ಸಮಸ್ಯೆ ಏನಾಯ್ತು ಈಗ? ಹೋಯ್ ಹೋಯ್. ಅವನಿಗೆ ವಿಷಯ ಗೊತ್ತಿಲ್ಲ. ಯಾಕೆ ಹೇಳು? ಯಾಕೆ? ನೀ ಹೇಳದಕ್ಕೆ ಹೇಳಲ್ಲ ಹಾಗೆ ಹೇಳ್ತಾ. ನೀವು ನಮ್ಮೂರಿಗೆ ಬಂದದ್ದಕ್ಕಾಗಿ ನಿಮ್ಗೊಂದು ಕುಂಟೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಹೋಯ್ ಬ್ರಾಹ್ಮಣರೇ, ಅಲ್ಲ, ಇದು ನಿನ್ನ ಅಭ್ಯಾಸ ಅವನಿಗುಂಟು ಅಂತ ಹೇಳಿದ್ಯಾರು? ಯಾಕೆ ಅವನಿಗೆ ಅಭ್ಯಾಸ ಇಲ್ವಾ? ಬೇರೆ ಯಾರು ಅಭ್ಯಾಸ ಅವನಿಗಿಲ್ಲ. ಆ? ಮತ್ತೆ ಎಂತದ್ದ ಕುಂಟೆ ಕಟ್ಲಿಕ್ಕೆ ಹೋದ ದನವ ಕೋಣವ ಮರ ಎಂತದ್ದದು? ಹಾಗಲ್ಲ ಪುರೋಹಿತ್ರೆ. ಕೋಳಿಯ? ಅಲ್ಲ, ಹಾ. ನೀವು ಮೊನ್ನೆ ನೀವೇ ಹೇಳಿದಲ್ಲ, ಏನು? ನೀವು ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತಿರುವ ಸಂದರ್ಭದಲ್ಲಿ ನಾನು ಕೇಳಿದೆ, ಹಾ. ಪುರೋಹಿತ್ರೆ ಯಾವ ಕಡೆ ಹೋಗಿದ್ರಿ? ಹಾ, ನಾವೊಂದು ಕುಂಟೆ ಕಟ್ಟು ಬನ್ನ ಅಂತ ಹೇಳಿಲ್ವಾ? ಅದು ಮಾತಿ ಹೇಳಿದ್ದು ಮಾರಾಯ. ಹಾ. ಹಾ, ಹಾಗಾಗಿ ನಾನು ಮಾತಿಗೆ ಹೇಳಿದ್ದು. ಹಾಗೆ ಹಾಗೆ ಹೇಳ ಗೊತ್ತಾಗುದಿಲ್ಲ ಅವನಿಗೆ. ವಿಷಯ ಬಿಡಿಸು ಬಿಡಿಸು. ಓ ಮಾರಾಯ, ಇಲ್ಲೇ ಬಿಡಿಸುವುದಲ್ವಾ, ವಿಷಯ ಬಿಡಿಸು ಹೇಳು ಅಂತ ಹೇಳಿದ್ದು. ವಿಷಯ. ಹಾಗೆ. ಹಾ. ಬೇಸರ ಮಾಡಬೇಡಿ, ಹೌದು. ಸ್ವಲ್ಪ ಅವಸರದಲ್ಲಿ ಹಾ. ಸ್ವಲ್ಪ ಆಚೀಚೆ ಆಗಿ. ಅವನಿಗೆ ಆಗ್ತದೆ ಯಾವಾಗಲೂ ಅದು. ಇದು ನನ್ನ ತಂಗಿಯಾದಂತಹ ವಿಷಯವನ್ನ ಹಾ. ನಿಮಗೆ ಕೊಟ್ಟು ಮದುವೆ ಮಾಡಬೇಕು ಎನ್ನುವ ಹಾಗೆ ತೀರ್ಮಾನಿಸಲಾಗಿದೆ. ಇದೇನಿದು ವಿಚಿತ್ರ? ಆ, ಅವ ಆಲೋಚನೆ ಮಾಡ್ತಾ ಇದ್ದೆ ಈಗ. ಯಾಕೆ? ಗುಟ್ಟಲ್ಲೇ ಬರೆದಂತ ಲೇಖನ. ನೀನು ಗುಟ್ಟಲ್ಲೇ ಓದಿತ್ತು, ಹಾ. ಗುಟ್ಟಲ್ಲಿಯೇ ಮದುವೆ. ಹಾ. ಅವೇನು ವಿಚಾರ ಮಾಡ್ತಾ ಇದ್ದಾನೆ? ಏನು? ಮಂತ್ರಿಯ ಮಗಳು ಬಹುಶಃ ಯಾವ ಸಂತೆಯಲ್ಲೂ ಮಾರಾಟ ಆಗುವುದಲ್ಲ, ನೋಡ್ಲಿಕ್ಕೆ ಬಹುಶಃ ಹೇಗಿರ್ಬೇಕು, ನಮಗೆ ಗುಟ್ಟಲ್ಲಿ ಕಟ್ಟಿ ಕಳಿಸ್ತಾರೆ ಅಂತ ಅವ ಯೋಚನೆ ಮಾಡ್ತಾ ಇದ್ದಾನೆ ಈಗ. ಹಾಗೆ ಯೋಚನೆ ಮಾಡಿದ ತಪ್ಪಲ್ಲ ಅಲ್ವಾ? ಬಲ್ಲವರು ಆಡಿದ ಮಾತಿಲ್ವೇ? ಬಲ್ಲವರು ಬಾಳ ಹೇಳಿದ್ದಾರೆ, ನೀ ಅಂತ ಹೇಳ್ತಾ ಹೇಳ. ಅನುಮಾನಂ ಪೆದ್ದ ರೋಗಂ. ಅಲ್ವಾ? ಹೌದು, ಸಂಶಯಾತ್ಮ ಪರಿಸ್ಥಿತಿ ಕುಡಿ. ಕೊಡ್ಲಿಕ್ಕೆ ಆಗುದಿಲ್ಲ ಅದು. ಯಾಕೆ? ವಿಷಯ ಹೇಳುದು ಮಾತ್ರ ಅಷ್ಟೇ. ಹಾಗೆ. ತಂಗಿ ಅಲ್ವಾ? ಹಾ. ತಂಗಿ ಅಲ್ವಾ? ಹಾ. ನನ್ನ ನೋಡಿದ್ಮೇಲೆ ನನ್ನ ತಂಗಿ ನೋಡುದೇ ಬೇಡ. ಹಾ, ಅವಳಿಗೂ ಸೊಂಟು ವಾರೆ. ಎಂತದ ಏನಾಯ್ತು? ನಿನ್ ನೋಡಿದ್ರೆ ಅವಳು ನೋಡುದು ಬೇಡ ಅಂತ ಹೇಳಿದ್ರೆ ಹಾಗಲ್ಲ ಸ್ವಾಮಿ, ತೆಗೆ. ಒಂದೇ ಪಡಿಯಚ್ಚಿನಲ್ಲಿ ಸಿದ್ಧವಾದ 2 ಗೊಂಬೆಗಳು ಎನ್ನುವ ರೀತಿಯಲ್ಲಿ ಹಾ. ರೂಪದಲ್ಲಿ ಸಾಮ್ಯತೆ ಉಂಟು, ಲಿಂಗದಲ್ಲಿ ಭೇದ ಉಂಟು. ಹಾಗೆ ಹಾಗಾಗಿ ಇದು ಆದ್ರೂ ಅವನು ಅನುಮಾನ ಯಾಕೆ? ಯಾಕೆ? ಹುಡುಗಿ ನೋಡ್ಲಿಲ್ಲ ಅಂತ. ಹಾ. ಆ ರಗಳೆ ಆಗುದು ಬೇಡ. ಹಾ. ಆ ಕ್ರಮ ಬಿಡಬಾರ್ದು ನಾವು. ಹಾ. ಹುಡುಗಿಯನ್ನು ತೋರಿಸುವ. ನೀನು ಕೂತ್ಕೋ, ಮಾಡ್ಲಿ. ನೀನು ಕೂತ್ಕೋ. ತಂಗಿ, ಹಾ, ಕಳ್ಸಿ ಅವ್ಳನ್ನ. ಓ ತಂಗಿ, ಹಾ. ಶ್ಯೇ, ಅದು ಯಾಕೆ ಸುಮ್ಮನೆ? ತಂಗಿ. ಒಳ್ಳೆದಲ್ಲ, ಒಳ್ಳೆದಲ್ಲ. ಓ ತಂಗಿ, 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 ತಂಗಿ. ಎಂತದ್ದ ಆಟಾಡ್ತಿದ್ದಿಲ್ಲ ಇಲ್ಲಿ? ಒತ್ತಗಿ ಅಂದ್ರೆ ಹಾಗಲ್ಲ ಪುರೋಹಿತ್ರೆ, ಮತ್ತೇನು? ಆ ತಂಗಿಯನ್ನು ಕರೆದದ್ದು ಓ ತಂಗಿ. ಬಹಳ ಪ್ರೀತಿಯಿಂದ. ಹೌದೌದು. ಹಾ, ಹಾ, ಹಾ. ತಂಗಿ, ಹಾ. ಸಂತೋಷ, ಸಾಗರ ಸಾಗರ ಸಂತೋಷ. ಅವನಿಗೆ ಸಾಗರದಲ್ಲಿ ಸಂತೋಷ ಆಗುದು ಹೆಚ್ಚು. ಹಾ. ಸಂತೋಷದ ಸಾಗರ. ತೇಲಾಡ್ತಾ ಇದ್ದಾನೆ ಈಗ. ಹೌದೌದು. ಹಾ. ತಂಗಿ, ಯಾಕೆ ಈ ಸಂತೋಷ? ಕಾರಣ ಮತ್ತೇನು ಅಲ್ಲ, ಏನು? ಮದುವೆ 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 ಮದುವೆ. ಅಯ್ಯೋ ಮದುವೆಯ ಅಪ್ಪ, ನನ್ನ ಕುತೂಹಲ ತಡೆದುಕೊಳ್ಳಿಕ್ಕೆ ಆಗುದಿಲ್ಲ. ನಮ್ಮ ಮನೆಗೆ ಬರುವಂತಹ ಅತ್ತಿಗೆ ಹೇಗಿದ್ದಾಳೆ? ನನ್ನ ಹಾಗೆ ಉದ್ದಕ್ಕಿದ್ದಾಳ, ಅಥವಾ ಗಿಡ್ಡಗಿದ್ದಾಳ, ದಪ್ಪ ಇದ್ದಾಳ, ಅಥವಾ ತೆಳ್ಳಗಿದ್ದಾಳ, ಬೆಳ್ಳಗಿದ್ದಾಳ, ಇಲ್ಲ ನಮ್ಮ ಈ ಭಟ್ರ ಹೆಂಡತಿ ಕರ್ರಗಿದ್ದಾಳ? ನೀ ಎಲ್ಲಿ ನೋಡ್ದೆ? ನೀವು ಮೊನ್ನೆ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತಿದ್ರಿ. ಅವಳು ಹೆಂಡತಿ ಅಲ್ಲ, ಮತ್ತೆ ಕೆಲಸದವಳು. ಓಯ್, ಇಲ್ಲಿ ಬನ್ನಿ. ಅಲ್ಲಿ ಕೆಲಸದವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ ನೀವು? ಕೆಲಸಕ್ಕೆ. ಹಾಗೆ
ಹೇಗಿದ್ದಾಳೆ ಅತ್ತಿಗೆ? ನನಗ್ ನೋಡ್ಬೇಕೀಗ. ಅವಳು ಹೇಳಿದ ತಪ್ಪಲ್ಲ. ಹೌದಪ್ಪ. ಎಲ್ಲಾ ತಂಗಿಯರು ಮದುವೆ ಅಂದಾಕ್ಷರದಲ್ಲಿ ಅಣ್ಣ ಅತ್ತಿಗೆ ಹೇಗಿದ್ದಾಳೆ, ಬೆಳಗಿದ್ದಾಳೋ, ಕುಳಿಗಿದ್ದಾಳೋ, ಎತ್ತರ ಇದ್ದಾಳೋ, ತೆಳ್ಳ ಇದ್ದಾಳೋ ಎಲ್ಲ ಕೇಳುವುದು ಹೌದು. ಹೌದು. ಅತ್ತಿಗೆ ಮನೆಗೆ ಬಂದ್ಲ, ಒಬ್ಳು ಕೈಯಲ್ಲಿ ಸುತ್ತಿಗೆ, ಇನ್ನೊಬ್ಳು ಕೈಯಲ್ಲಿ ಮತ್ತೊಂದು ಹಾ. ಸುಧಾರಿಸ್ಲಿಕ್ಕೆ ಒಬ್ಬ ಅಣ್ಣ ಸಾಕಾಗುದಿಲ್ಲ. ಹಾ. ಪಕ್ಕದ ಮನೆ ಅಣ್ಣ ಬರ್ಬೇಕು. ಕರೀಲ ಪಕ್ಕದ ಮನೆ ಅಣ್ಣ ಬಂದವ, ಅವ ಅಣ್ಣ ಆದ್ರಡ್ಡಿಲ್ಲ, ಹಾ. ಅವನೇ ಬಾವಾಗ್ಲಿಕ್ಕೆ ಕೊಟ್ರೆ ಕಷ್ಟ. ಆ, ತಂಗಿ ಅಣ್ಣ ಮದುವೆ ನನಗ ಅಲ್ವೇ? ಇವನಿಗೆ ಎಂತ ಮದುವೆ? ಮತ್ತೆ ಯಾರಿಗೆ? ಮದುವೆ ಭಟ್ರಿಗೂ ಅಲ್ಲ, ಈ ಭಟ್ರಿಗೆ. ನಂಗೆ ಬೇಡ, ಅದು ಸಾಕು ನಮ್ಗೆ. ಹೌದಾ? ಹಾ. ಮತ್ತೆ ಯಾರಿಗೆ? ಮದುವೆ ನಿನಗೆ. ಹಾ. ಅಯ್ಯೋ ಹಾ. ಛೀ, ನನ್ಗೆ ಯಾಕಣ್ಣ ಇಷ್ಟು ಬೇಕು ಮದುವೆ? ಹಾ, ಒಂದು ಹಾ? 10-20 ವರ್ಷ ಹೋಗ್ಲಾ? ಅಯ್ಯೋ ಆಗಲ್ಲ, ನನ್ಗೆ ಇಷ್ಟು ಬೇಕು ಮದುವೆ ಬೇಡ ಅಂತ. ಯಾಕೆ ಸಮಸ್ಯೆ ಯಾಕೆ? ಏನು? ಏನಾಯ್ತು? ಅಯ್ಯೋ ನೀ ಅಪ್ಪ ಮನೇಲಿಲ್ಲ ಅಪ್ಪ ನಿನಗೆ ಮದುವೆ ಅಲ್ಲ, ನಿನಗೆ ಮದುವೆ. ಅಲ್ಲ, ಆದ್ರೂ ಅಪ್ಪ ಇಲ್ಲದೆ ಮದುವೆ ಆಗೋದು ಹಾ, ಸರಿ. ಅದು ಕ್ರಮ. ಹಾಗೆ ಹಾಗೆ. ಬಲ್ಲವರು ಆಡುವ ಮಾತಿಲ್ವೇನೆ? ಏನಣ್ಣ? ಜ್ಯೇಷ್ಠ ಭ್ರಾತೃ. ಹಾ. ಏಯ್! ಏಯ್! ಏನಾಯ್ತು? ಬೇಡ, ಬೇಡ, ಬೇಡ. ಅದು ನಿನ್ನ ಬಾಯಲ್ಲಿ ಬರುವುದಿಲ್ಲ, ಸಿಗುವುದಿಲ್ಲ. ಅದು ಅಂದ್ರೆ ಪಿತೃ ಸಮಾನ. ಹಾ, ಹಾಗೆ ಅಣ್ಣನೇ ತಂದೆಯ ಸ್ಥಾನಕ್ಕೆ ಹಾ. ಸಮಾನ ಅಂತ ಹೇಳಿದ್ರು. ಹೌದು. ನಾನೇ ತಂದೆಯ ಸ್ಥಾನದಲ್ಲಿ ನಿಂತು ವಿಜೃಂಭಣೆಯಿಂದ ಮದುವೆಯನ್ನು ಮಾಡ್ತೇನೆ. ಹೌದಾ? ಹೌದೌದು. ಆಯ್ತು, ಮದುವೆ ಆಗ್ಬೇಕಂತಾದ್ರೆ ಈಗ ಹಾ, ಅದೇ ಸಮಸ್ಯೆ. ಒಳಗೆ ಹುಡುಗ ಯಾರು ಅಂತ ಸಮಸ್ಯೆ. ಏನ್ ಸಮಸ್ಯೆ? ನಾನ್ ತೋರಿಸ್ತೇನೆ. ತಂಗಿ ಇಲ್ಲಿ ಬಾ. ಹಾ. ನೋಡುವ ಏನು ಓಲಿದ್ದ ನೋಡು ನೋಡು ನೋಡು. ಅಲ್ಲಿಯಾ? ಆ ಕಡೆ ಇದ್ದಾನಾ? ಅಲ್ಲಿ ನೋಡು. ಅಣ್ಣ ಇಲ್ಲಿ ಬಾ, ಇಲ್ಲಿ. ಏನಾಯ್ತು? ನಿನಗೆ ಏನಾಗಿದೆ? ಏನಾಯ್ತು? ನನ್ಗೆ ಈ 10ನೇ ಸಂಬಂಧ ನನಗ್ ಬೇಡ. ಬಿಟ್ರೆ ಈ 10ನೇ ಸಂಬಂಧ ನನಗ್ ಬೇಡ. ನೀವ್ ಯಾಕೆ ಇಲ್ಲಿ ನಿಂತ್ರಿ? ನಾ ಎಲ್ಲಿಂದ ತಿರುಗೇನು ಮಾರಾಯ? ನಾ ಹುಡುಗನ್ ತೋರಿಸೋದು ಬೇಡವಲ್ಲಿ. ತೋರಿಸು. ನೀವ್ ಇಲ್ಲಿ ನಿಂತ್ರೆ ಅವು ಕಾಣುದು ಹೇಗೆ? ಓ, ಅವ ಹಿಂದೆ ಇದ್ದಾನ? ನನಗೆ ಕಲ್ಪನೆ ಇಲ್ಲ ಮಾರಾಯ. ಓಹೋ, ಅಣ್ಣ ಓಲ್ ನೋಡೆ. ಅವನ ನೀನು ತೆಗಿರಿ ಹೊಡೆದ್ಯಾ? ಎಂತ ಆಯ್ತಾ? ನಿನಗೇನು ಸಮಸ್ಯೆ ಆಯ್ತು? ಪುರೋಹಿತ್ರೆ, ಓ, ದೇವ್ರು ದೊಡ್ಡವ ಪುರೋಹಿತ್. ಅಲ್ಲ, ದೇವರು ಯಾವತ್ತೂ ದೊಡ್ಡವ್ರು, ಯಾವ ಸಣ್ಣದಾಗುವುದೇ ಇಲ್ಲ. ಮಾನವದ್ರು ಮರ್ಯಾದೆ ಉಳಿತಲ್ಲ. ಯಾಕಪ್ಪ, ಎಂತಾಯ್ತು? ನನ್ನ ತಂಗಿ ಹಾ, ನನ್ನ ತಂಗಿ ತಂಗಿ ಮದುವೆಗೆ ಮೊದಲೇ ಓಡೋದ್ಲಲ್ಲ. ಸಂತೋಷ ಪಡ್ಬೇಕು ನೀನು. ಯಾಕೆ? ಮದುವೆ ಆದ್ಮೇಲೆ ಓಡಿ ಹೋಗ್ಲಿಲ್ಲಲ್ಲ. ಎಂತ ಮಾತಾಡ್ತೀಯ? ಏನಾಯ್ತು? ಅವಳು ಓಡಿ ಹೋದ ಹಾಗೆಯ? ಹಾ. ಮೌನಂ ಸಮ್ಮತಿ ಲಕ್ಷಣಂ. ಓ ಹಾಗೆ. ಒಪ್ಪಿದ್ದಾಳೆ ಅಂತ ಅರ್ಥ. ಹೌದಾ? ಹಾ. ಈಗ ಮುಂದೆ ಇನ್ ತಡ ಮಾಡ್ಲಿಕ್ಕಿಲ್ಲ. ಶೀಘ್ರ ಅತಿ ಶೀಘ್ರ. ಇದೇ ಮುಹೂರ್ತದಲ್ಲಿ ಮದುವೆ ಆಗ್ಬೇಕು. ಹಾ. ಹಾಗಾಗಿ ಹಾ. ಯಾರಲ್ಲೇ ಹುಡುಗಿಯನ್ನು ಶೃಂಗಾರ ಮಾಡ್ಕೊಂಡು ಕರ್ಕೊಂಡು ಬನ್ನಿ. ಶೃಂಗರಿಸಿದರ ಬಲೆಯರುಳಿದು ಮಂಗಳ ಮುಖಿಯರು ಮನವಲಿದು ಶೃಂಗರಿಸಿದರ ಬಲೆಯರುಳಿದು ಇದು ಅಲ್ಲಿ ಸ್ವಾಗತ ಗೊಂಬೆ ಅಲ್ವಾ ಇದು? ಬರುವವರಿಗೆಲ್ಲ ಹೀಗೆ ಮಾಡೋದು. ಭಟ್ರೆ ಹಾ? ಕೆರೆದ್ರೆ ಭಟ್ರೆ ಹಾ, ಜೋರು ತುರಿಸ್ತಾ ಉಂಟು. ಸೆಕೆ ದಿವಸ ಅಲ್ಲ, ಕೆರೀತಾ ಇದ್ದೆ. ಮತ್ತೆ ಕೆರೆದದ್ದು ಮತ್ತೆ ಕೆರೆದದ್ದಲ್ಲ, ಕರೆದದ್ದು. ಹೌದೇ ಭಟ್ರೆ ಹಾ, ಬಂದೆ. ಅಲ್ಲ ಮರ, ಅದನ್ನ ತಂಗಿರು ಎಷ್ಟು ಜನ? ಒಬ್ಳೆ. ಇದ್ಯಾವ್ದಿದ? ಇವಳು ನಮ್ಮನೆಯವಳೆ. ಹಾ? ಅಂದ್ರ ತಂಗಿಯ ಕೇಶ ಶೃಂಗಾರ ಮಾಡುವ. ಹಾಗೆ ಹೇಳು. ನಮ್ಮನೆ ಒಳ್ಳೆ ಬರ್ತ ಬೇರೆ ಗೊತ್ತೈತಲ್ಲ. ಹಾ, ಏಯ್, ನಾನು ಹೇಳಿದ್ದೇನು? ಏನು ಹುಡುಗಿ ಬರ್ಲಿ ಅಂತ ಹೇಳಿದ್ದು. ಹಾಗಾಗಿ ಬಂದೆ. ನೀ ಹುಡುಗಿಯ? ಎಂತ ಹೇಳೋದು ನೀವು? ನೀನು ನೋಡಿದ್ರೆ 4 ಮಕ್ಕಳ ತಾಯಿ ಆಗಿದ್ದೆ. ವಿಷಯ ಆಗಿಲ್ಲ ಹೇಳಿದ್ ನಾನು. ಅಂದ್ರೆ ನಾನು ಹೇಳುದು, ಮದುವೆ ಆಗು ಹುಡುಗಿ ಶೃಂಗಾರ ಮಾಡ್ಕೊಂಡು ಬರ್ಲಿ ಅಂತ ಹೇಳಿದ್ರೆ ನೀ ಬರುದಾ? ಹಾಗಂತ ನೀವು ಮಾತನಾಡೋ ಬಾಯಿಂದ ಹೇಳಬಾರ್ದ ಭಟ್ರೆ. ಇಷ್ಟೊತ್ತು ಎಲ್ಲಿ ಹೇಳಿದೆ? ಶೃಂಗರಿಸಿದರ ಬಲೆಯರುಳಿದು ಮಂಗಳ ಮುಖಿಯರು ಮನವಲಿದು ಶೃಂಗಾರ ಆಯ್ತು, ಇಂತರ ಮಾಡು ಸರಿಯಲ್ಲ. ಮುಹೂರ್ತ ಹತ್ತಿರ ಬರ್ತಾ ಉಂಟು. ಹಾರ ಹಾರ. ಬ್ರಾಹ್ಮಣ್ರೆ ಹಾ. ಹಾರ. ನಾನು ಎಲ್ಲಿ ಬಂದೆ ಈಗ? ಮದುವೆ ಮನೆಗೆ ಬಂದ, ಹುಚ್ಚರ ಸಂತೆಗೆ ಬಂದ, ಒಂದು ಗೊತ್ತಾಗ್ತಾ ಇಲ್ಲ. ಸರಿ ನೋಡ್ಕೊಳ್ಳಿ ಒಂದ್ಸಲ. ನಾ ಅದೇ ಹೇಳುದು ಮರ, ಅಂತ ಹೇಳಿದ್ರು ಇವ್ರಿಗೆ ಅರ್ಥವೇ ಆಗುದಿಲ್ಲಲ್ಲ ಮರ. ಇಲ್ಲಿ ಬಾರಪ್ಪ, ನಿನಗೆ ಈ ಹಾರಿದ್ಯಾಕೆ? ಹಾರ ಹಾರ ಅಂದ್ರಲ್ಲ. ಓ, ನಾನು ಹೇಳಿದ್ದೇನು? ಮುಹೂರ್ತ ಹತ್ತಿರ ಬರ್ತಾ ಉಂಟು, ಹಾರ. ಹಾರ ಅಂದ್ರೆ ಯಾವುದು? ಯಾವುದು? ನಿನ್ನ ಹತ್ರ ಹಾರ್ಲಿಕ್ಕೆ ಹೇಳಿದಲ್ಲ ನಾನು. ಹೂವಿನ ಹಾರ ಅಂತ ಹೇಳಿದ್ದು. ಹಾ. ಅದು ಬಿಟ್ಟು ಹಾರ್ತಾ ಇದ್ದಾನೆ ಇವ. ಹೌದಾ? ಹಾ,
ಅಲ್ಲ ಅವ ಹಾರ್ಲಿ, ನೀನ್ ಯಾಕೆ ಹಾರುದು? ಮನೆಯವ್ರು ಹಾರಿದ್ರಲ್ಲ ಹಾಗ. ಮನೆಯವ್ರು ಹಾರಿದ್ರಲ್ಲ, ಅವಳು ಹೇಳುದು ನೋಡ್ರಿ ಯಾಕೋ ಅನುಮಾನ ಬರ್ತಾ ಉಂಟು ನನಗೆ. ನೀನು ಹೇಳುದಕ್ಕೂ ಅವಳು ಹೇಳುದಕ್ಕೂ ಏನೋ ಒಂದು ಇಲ್ಲಲ್ಲ. ಇಲ್ಲ. ಬೇಗ 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 ಸರಿ ಉಂಟಿಲ್ಲ ನೋಡ್ಕೊಳ್ಬೇಕು. ಒಟ್ಟರಾಸಿ ಅಲ್ಲ, ಅವಸರ ಆದ್ರೂ ತಿಳ್ಕೊ. ಅದು ಏನ್ ಮಾಡ್ಬೇಕು ಹಾಗೆ ಮಾಡಿದ್ರೆ ಮಾತ್ರ ಚಂದ ಆಗ್ತದೆ. ನೀ ಎಂತ ಮನುಷ್ಯ ಮಾರ್ಯ, ನನಗೆ ಅವಸರ ಆಯ್ತು, ನಾನು ಇವನಿಗೆ ಬಿಟ್ಟು ಅವನಿಗೆ ಕೊಟ್ಟೆ. ಅವ್ ಬಂದು ನೋಡಿದ್ಯಾ ಒಳ್ಳೆ ಹಪ್ಪಳಕ್ಕೆ ಕೈಗೆ ಹಾಕೊಂಡು ಎಂತ ಮಾರ್ಯ ಹುಡುಗ. ಈಗಲೇ ಚುರುಕಾದ್ರೆ ಇನ್ನೂ 1 ವರ್ಷ ಬಿಟ್ರೆ ಹೇಗಾಗೋ. ಹಾರ ಕೊಡಬಿಟ್ಟು ನೀರು ಹಾಕ್ಲಿಕ್ಕೆ ಹೋಗ್ತೀಯಾ ಮಂಗನ ಮರಿ? ಕೆಲಸ ಉಂಟು ತಡೆ, ನಿನಗೆ ಹಾಗೆ ಬಿಟ್ರೆ ಆಗುದಿಲ್ಲ. ಮಕ್ಕಳಿಗೆಲ್ಲ ಕೆಲಸ ಕೊಡ್ಬೇಕು. ಹುಡುಗಲ್ಲಿ ಬರ, ನೀರು ಬರ, ಎತ್ತಿ ಎತ್ತಿ. ಹಾಗೆ ಅಲ್ಲ, ಈ ಕೈ ಬಿಡು. ಹಾಗೆ ಹಾಗೆ. ಈಗ ಏನು ಗೊತ್ತಾಯ್ತಾ? ಅಂತರ್ಪಟ ಹೀರ್ಕೊಳ್ಬೇಕು. ಹುಡುಗಿ ಹೊರಗೆ, ಹುಡುಗಿ ಹೊರಗೆ. ಎಂತ ಹೇಳೋದು ನೀವು? ಸಿ ಹುಡುಗಿ ಹೊರಗ? ಹುಡುಗಿ ಹೊರಗಲ್ಲ, ಹುಡುಗಿ ಒಳಗೆ. ಹುಡುಗಿ ಹೊರಗೆ, ಹುಡುಗಿ ಹೊರಗಲ್ಲ, ಹುಡುಗಿ ಒಳಗೆ. ಹುಡುಗಿ ಹೊರಗೆ, ಹುಡುಗಿ ಹೊರಗಲ್ಲ, ಹುಡುಗಿ ಒಳಗೆ. ನನಗ್ ಗೊತ್ತುಂಟು. 3 ಕಾಸಿನವಳೆ ಎಷ್ಟು ಮದುವೆ ಮಾಡಿಸ್ತೇವ ನಾನು, ನನ್ನ ಹೇಳ್ಕೊಡ್ತೀಯ? ಹುಡುಗಿ ಹೊರಗೆ, ಹುಡುಗಿ ಸಾಧ್ಯ ಹುಡುಗಿ ಹೊರಗೆ, ಹುಡುಗಿ ಹೊರಗೆ. ಎಂತ ಆಯ್ತಾ ಪುರೋಹಿತೆ, ವಾ, ಸಿಟ್ಟು ಮಾಡ್ಕೊಳ್ಬೇಡಿ, ಸಿಟ್ಟು ಬಾರ್ದು ಇರ್ತದೆ ಮಾರ ಯಾರ ಮಾತಿಗೆಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಹಾ. ನಾನು ಕೇಳ್ತೀನಿ. ನೀನೇ ಕೇಳಾಗಿದ್ರೆ ರಗಳೆ ಬೇಡ, ನೀನೇ ಕೇಳು. ಪುರೋಹಿತೆ, ನೀ ಎಂತ ಕೇಳ್ತಾ ಇದ್ದೆ ಅಲ್ಲಿ? ಹಾಗಲ್ಲ, ನಾನು ಹೇಳಿದ್ದೆ, ನೀನು ಮಾಡಿದ್ದೇನು? ಹುಟ್ಟಿನ ವಿಚಾರ ಅಲ್ವಾ? ಗುಟ್ಟಲ್ಲ, ನಿನ್ ಗುಟ್ಟು ನೋಡಿದ್ರೆ ಬೇರೆ ಲೆಕ್ಕ ಆಗ್ತಾ ಉಂಟಪ್ಪ. ಇಲ್ಲಪ್ಪ, ನಾನು ಹೇಳಿದ ಹಾಗಲ್ಲ. ಹಾ. ಇದು ಎಂತದ್ದು ನಿಮ್ಗೊಬ್ರಿಗೂ ಅರ್ಥ ಆಗ್ಲಿಲ್ವಾ? ಹುಡುಗಲೇ, ಇದು ಅಂತರ್ಪಟ್ಟ ಹೌದಾ? ಇಬ್ಬರು ಒಳಗಡೆ ಇದ್ದಾರೆ, ಹಾಗಾಗ್ತದ ಅದು? ಹಾಗಾಗಿ ಅಂತರ್ಪಟ್ಟ ಹೊರಗೆ ಬರಲಿ ಹುಡುಗಿ ಅಂತ ಹೇಳಿದ್ದು. ಓ ಹಾಗೆ. ಹಾಗೆ ಮೇಲೆ ಸ್ವಲ್ಪ ಇದು ಹೇಗೆ ಕೇಳಿದ್ರೆ, ಹುಡುಗಿಯ ಮುಖ ಹುಡುಗ ನೋಡಬಾರ್ದು, ಹುಡುಗನ ಮುಖ ಹುಡುಗಿ ನೋಡಬಾರ್ದು. ಮತ್ತೆ ಯಾವ ಕರ್ಮಕ್ಕೆ ಮದುವೆ ಆಗುದು? ಅದು ಎಲ್ಲಿವರೆಗಂತ ಉಂಟು ಮಾರಾಯ? ಅಂತರ್ಪಟ ತೆಗೆದು ಹಾರ ಹಾಕುವವರೆಗೆ ಮಾತ್ರ. ಮತ್ತೆ ಅವ್ರಿಗೆ ಯಾವ ಪುರುಷತೆ ಉಂಟು ಆವಾಗಲ್ಲಿ ನೋಡ್ತಿರಲ್ಲ ನಾವೇನು ಅಲ್ವಾ? ಸುಮುಹೂರ್ತೆ ಸಾವಧಾನ, ಸುಲಗ್ನೆ ಸಾವಧಾನ, ಮುಖ ನೋಡಿ ಮಾಲೆ ಹಾಕು. ಮದುವೆ ಒಂದು ಆಯ್ತಲ್ಲ, ಮದುವೆ ಆಯ್ತಲ್ಲ. ಯಾರು ಹೇಳಿದ್ದು? ಆಯ್ತಲ್ಲ ಮದುವೆ. ಶುರುವಾದಷ್ಟೇ ಇನ್ನು ಕ್ರಮ ಉಂಟು. ತಾಳಿ ತಾಳಿ ಬೇಡ ಪುರೋಹಿತ್ರೆ, ಎಸ್ಬೇಡಿ ಈಗ. ಏನೋ ಎಲ್ಲ ಮುಗಿದಾದ್ಮೇಲೆ ತಾಳಿ ತಾಳಿ ಅಂದ್ರೆ ಏನ್ ತಾಳುವುದು? ಅದಲ್ವಾ ತಾಳಿ ಕರಿಮಣಿ. ಓ ಕರ್ಮಣಿ. ಕರ್ಮಣಿ ಅಲ್ಲ, ಕರಿಮಣಿ. ಕರಿಮಾಣಿ. ಹೌದು. ಈಗ ಎಲ್ಲುಂಟು? ನೀ ಹೇಳಿದ್ದು ಮರ ನನ್ನ ಹತ್ರ. ನಾ ಇಲ್ಲಿಟ್ಟು ಬಂದ ಗೊತ್ತಾಗ್ಲಿಲ್ಲ. ಸ್ನಾನಕ್ಕಂತ ಬಾವಿ ಕಟ್ಟಕ್ಕೆ ಹೋದ, ಅಲ್ಲೇ ಬಿಟ್ಟು ಬಂದ. ಎಂತ ಕತೆ ಅಂತ ಇಲ್ಲೇ ಉಂಟು. ಅದು ನಮ್ಮ ಕೈಗೆ ಏನೇ ಸಿಕ್ಕಿದ್ರೆ ಮೊದಲು ಹೋಗಿ ಸೊಂಟಕ್ಕೆ ಅಲ್ವಾ? ಹಾಗೆ ನೆನಪಾಗಲೇ ಇಲ್ಲ. ಏನೇ ಇರಲಿ, ಒಂದು 5 ಜನ ಮುತ್ತೈದರು ಮಾಂಗಲ್ಯ ಮುಟ್ಟೋ ಕ್ರಮ ಉಂಟು. ಯಾರಾದ್ರೂ ಒಂದು 5 ಜನ ಬಂದು ಮುಟ್ಟಿ. 5 ಜನ ಬನ್ನಿ. ಕೊಡಿ ಭಟ್ರೆ, ಕೊಡಿ ಭಟ್ರೆ, ಕೊಡಿ ಭಟ್ರೆ. ದಿವಾಳಿ ಭಟ್ರೆ, ದಿವಾಳಿ ಭಟ್ರೆ, ದಿವಾಳಿ ಭಟ್ರೆ, ಕೊಡಿ ಭಟ್ರೆ. ಮಂಗಲೆ ಮುಟ್ಲಿಕ್ಕೆ. ಮುಟ್ಲಿಕ್ಕ? ನೀ ಮುಟ್ಟುವುದಾ? ಮತ್ತೆ ನಿನಗೆ ಮುಟ್ಟು ಹಕ್ಕು ಉಂಟಾ? ಯಾಕೆ? ನಿನಗೆ ಮೇಲೂ ಇಲ್ಲ ಕೆಳಗೂ ಇಲ್ಲ. ಹೋಯ್ ಎಂತ ಹೇಳುದು ನೀವು? ಕತ್ತಿನಲ್ಲಿ ಕರಿಮಣಿ ಇಲ್ಲ, ಕಾಲು ಉಂಗುರ ಇಲ್ಲ, ನಿನಗೆ ಮದುವೆ ಆಗ್ಲಿಲ್ಲ, ನೀನು ಮುತ್ತ ಇದೀಯಾ? ಬ್ರಾಹ್ಮಣ್ರೆ, ಹಾ. ನನಗೆ ಮದುವೆ ಒಂದೇ ಆಗ್ಲಿಲ್ಲ. ಮತ್ತೆಲ್ಲ ಆಗಿದ? ಹಾಗಲ್ಲ, ಹಾ. ನಿಶ್ಚಿತಾರ್ಥ ಆಗಿದೆ. ಮುಂದೆ ಬರ್ತದೆ, ಮುಂದೆ ಬರ್ತದೆ, ಆ? ಮುಂದೆ ಬರ್ತದೆ, ಮುಂದೆ ಬರ್ತದೆ. ಹೀಗೆ ತಿರುಗು. ಅರಗಲೇ ಬೇಡ, ಇಲ್ಲೇ ನಿಂತು ಅವರು ನಿಮ್ಮ ಮಾಂಗಲ್ಯದಲ್ಲಿ ನೀವು ಕೈ ಹಾಕೊಳ್ಳಿ, ನಾವು ಮುಂದುವರಿಸ್ತೇವೆ. ಹೌದು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತೂನಂ ಕಂಠೆ ಬದ್ಧಾಮಿ ಶುಭಗೆ ತಂ ಜೀವ ಶರದ ಶತಂ ಕಟ್ಟೋ. ಈಗ ಹೀಗೆ ಮಾಡಮ್ಮ. ಅಲ್ಲೆಲ್ಲಿ ಹೋಗುದು? ಇಲ್ಲೇ ಮಾಡ್ಬೇಕು. ಅರ್ಥವೇ ಆಗುದಿಲ್ಲ ಮಕ್ಕಳಿಗೆ.
ಪುರೋಹಿತ್ರೆ ಮಂಟಪದಲ್ಲೆಲ್ಲ ಹೇಸಿಗೆ ಅದೆಲ್ಲ. ಬ್ರಾಹ್ಮಣ್ರೆ ನಾ ಮಾಡುವ ನಿನಗೆ ಕರ್ಮ. ನೀ ಎಲ್ಲಿ ಬೇಕಾದ್ರೆ ಮಾಡಿ ಸಾಯ್ತೇನೆ ನೀನು. ನಿನ್ನ ಮಾನ ಮರ್ಯಾದಿಲ್ಲ ನಿನಗೆ. ನೀ ಮಾಡ್ಲಿಕ್ಕೆ ಮದುಮಗಳ ನೀನು ಮದುಮಗಳೇ ಮಾಡ್ಬೇಕು, ಮದುಮಗನೇ ಮಾಡ್ಬೇಕು. ಹುಡುಗಾಟಿಗೆ ಎಲ್ಲ ಅರ್ಥ ಆಗ್ಲಿಲ್ವಾ? ನನ್ನ ಗ್ರಾಚಾರ ಮಾರಾಯ. ಕೈ ಹೀಗೆ ಮಾಡು ಮಾರೈತಿ. ಆಗಿದ್ರು ಮಾಡಿ ಹೇಳ್ಬಾರ್ದು ನೀವು. ಈ ತೋರಿಸ್ತಿಲ್ಲ ಮತ್ತೆ ಹಾಗೆ ಅದು. ಈಗ ನಾನು ಮಾಡುವುದು ನೀನು ಹಾಗೆ ಮಾಡು. ಹಾಗೆ ಮಾಡಿ ಹೀಗೆ. ಹೀಗೆ. ಈಗ ನಾನು ಹೇಳ್ದ ಹಾಗೆ ಹೇಳುತ್ತಾ ಸುತ್ತ ಬರ್ಬೇಕು. ಸರಿ ಸರಿ. ನೀವು ಮಧ್ಯೆ ನಿಂತ್ಕೊಳ್ಳಿ. ನಾ ತುಳಸಿ ಕಟ್ಟೆಯ ಮಧ್ಯೆ ನಿಲ್ಲಕ್ಕೆ ಕೂತ್ ಬರ್ಬೇಕು ಅಂತ. ಹಿಂದೆ ಬಂದ್ರೆ ಆಯ್ತು ಅಂತ. ಹಾಗೆ ಹಾಗೆ ಬರ್ಬೇಕು ಆಯ್ತಾ? ಆದೀತು ಆದೀತು. ಧರ್ಮೇಚ ಅರ್ಥೇಚ ಪರಮನೀಚ ಹಿಂದ್ವಾ. ನೀವೆಲ್ಲಿ ಹೊರಟದ? ನೀವೆಲ್ಲಿ ಹೊರಟದು? ಸುತ್ತ ಬರ್ಬೇಕು ಅಂದ್ರೆ ಸುತ್ತ ಬರ್ಲಿಕ್ಕೆ ಹೇಳಿದ ಮದುಮಕ್ಕಳ ಹತ್ರ ನೀವೆಲ್ಲಿ ಹೊರಟೆ? ಒಳ್ಳೆ ಗೊಂಬೆ ಹೋದಾಗ ಒಂದು ಟೀ ಮಾಡ್ಕೊಂಡು ಎಂತ ತಿನ್ನದು? ನೀವು ನನ್ನ ಹತ್ರ ಬರಬೇಡ ಅಂತ ಹೇಳಿದ್ರ? ಒಂದು ವಿಷಯ ಹೌದು, ನಿನ್ನಲ್ಲಿ ಬರಬೇಡ ಅಂತ ಹೇಳಿಲ್ಲ. ಹಾ. ಅದಕ್ಕೆ ನಾನು ಧರ್ಮೇಚ್ಛ ಅರ್ಥೇಚ್ಛ ಹೇಳಿ ನಿನಗೆ ಪರಮನೀಚ ಹೇಳಿದ್ದ ನಾನು. ಅಂದ್ರೆ ಮಂದಿ ಅಲ್ಲ ಅಂತ. ನಾ ಬರಬಾರ್ದ? ನಿನಗೆ ಗೊತ್ತಾಗಲ್ಲ, ನೀ ಬಂದೆ ಅಂತ ತಿಳ್ಕೊಳ್ಳುವ. ನಿನ್ನೊಟ್ಟಿಗೆ ಅವಳು ಯಾಕೆ ಬರುವುದು? ನನಗೆ ಅದೇ ಸಮಸ್ಯೆ ಆಗಿದೆ ಈಗ. ಅವಳನ್ನ ಕೇಳಿ. ನಮ್ಮ ಮನೆಯವ್ರು ಮುಂದೆ ಹೋದ್ರಲ್ಲ ಆ! ಮತ್ತು ಮನೆಯವರು ಹೇಳ್ತಾ ಇದ್ದಾಳೆ ಅವಳು ಏನು? ಅಂದ್ರೆ ಯಜಮಾನ. ಯಜಮಾನ್ರು. ಯಾಜಮಾನ. ಏಯ್ ಅದೇ ಇರಲಿ. ಪುನರಾಪಿ ಹಿಂದೆ ಹೋಗಿ. ಧರ್ಮೇಚ್ಛ ಧರ್ಮೇಚ್ಛ, ಅರ್ಥೇಚ್ಛ ಅರ್ಥೇಚ್ಛ, ಕಾಮೇಚ್ಛ ಕಾಮೇಚ್ಛ, ರಾಜಸಲಾಮಿ ರಾಜಕರ್ತವು ಹಾಗೆ ಬಂದು ಹೀಗೆ ಕೂತ್ಕೊಳ್ಳಿ. ಯಾರಲ್ಲಿ ಕಾಮಿನಿರನ್ನಳೆ ಸೋಮ ಸುಂದರಗೆ ಕಾಮಾರಿಗೆ ಸುರ ತೋಮ ವಂದಿತಗೆ ಕಾಮಿತ ವರದಗೆ ಕರುಣಾಗರಿಗೆ ಬಾಮಿನಿಯರು ಪ್ರೇಮದಿ ಪಾಡುತ್ತ ಹೇ ಮದಾರತಿಯ ಬೆಳಗೀರೆ ಶೋಭಾನೆ. ಅಯ್ಯಬ್ಬ ಅಯ್ಯಪ್ಪ, ಉಪಕಾರ ಆಯ್ತು ಮರ. ನಾವೊಂದು ತಕ ಬಂದಿತ್ತಲ್ಲ. ನನಗೇನು ಕಬ್ಬಿಣದ ಕಾಯಿಲೆ ಉಂಟಾ? ಅಲ್ಲ ಮತ್ತೆ ಈ ಸುತ್ತಿಗೆ ಕೊಟ್ಟದ್ದಾರು ಹೇಳು. ಅವರ ಮೂಲ ಆಯುಧ ಅದು. ಅವ್ರು ಬಿಡುಗಡೆ ಹಿಡ್ಕೊಂಡು ತಿರುಗುದು ಅದನ್ನು ಅವರು. ಇದೆಂತದ್ದ? ನೀವು ಎದೆ ಹಿಡ್ಕೊಂಡು ಹೀಗೆ ಮಾಡ್ತಿದ್ರಲ್ಲ. ಅಯ್ಯೋ ನಮ್ಮ ಗ್ರಾಚಾರವೇ ಅದಲ್ಲ ಮಾರಾಯ. ನಾನು ಮಂತ್ರ ಹೇಳ್ತಿದ್ನೋ. ಎಂತದ? ಮಂತ್ರ ಸ್ವಲ್ಪ ಸುಮ್ಮನಿರು ನೀವು. ಏನೋ ಕೇಳಲೇ ಇಲ್ಲ. ಕೇಳುವುದು ಹೇಗೆ? ಹ. ವಾದ್ಯ ಆಗುವಾಗ ಮಂತ್ರ ಹೇಳಿದ್ರೆ ಮಂತ್ರ ಕೇಳುವುದಿಲ್ಲ. ಮತ್ತೆ? ವಾದ್ಯದಲ್ಲಿ ಮಂತ್ರ ಎನ್ನುವುದು ಲೀನವಾಗಿ ಹೋಗ್ತದೆ. ಹಾಗೆ ಅದು ಹಾಗೆ, ಅದು ಗೊತ್ತಾಗುದಿಲ್ಲ ಎಲ್ಗೋ. ಈಗ ಮದುಮಕ್ಕಳಿಗೆ ಉಡುಗೊರೆ ಕೊಡುವ ಕ್ರಮ ಉಂಟು. ಯಾರು ಕೊಡ್ತಾರೆ? ಅಯ್ಯ ನೋಡಿ, ನಮ್ಮಲ್ಲಿ ಹಿರಿತಲೆಯವರು ಹೇಳಿದ್ರು. ಏನಂತ? ಸುಳ್ಳಲ್ಲ, ಬ್ರಹ್ಮಪ್ರಸಾದ ಮೊದಲಾಗಬೇಕು. ವಿಷಯ ಹೌದದು. ಹೌದು, ಬ್ರಹ್ಮಪ್ರಸಾದವೇ ಮೊದಲಾಗಬೇಕು. ಅದನ್ನ ನಾವೇ ಕೊಡ್ಬೇಕು ಅಂತ ಆಯ್ತು ಈಗ. ಕುಲ ಪುರೋಹಿತರಿಂದ. ಹೌದು, ನಾನೇನು ತರಲೂ ಇಲ್ಲ ಮಾರಾಯ. ಎಂತ ಮಾಡುದು ಈಗ? ಪಟ್ಟೆ ತರಿಸುದ? ನೀ ತರಿಸ್ಕೊಟ್ರೆ ನಾ ಕೊಟ್ಟಾಗ ಆಗುದಿಲ್ಲಲ್ಲ. ನಮ್ಮದನ್ನು ನಾವು ಕೊಡ್ಬೇಕಲ್ಲ. ಇದೇ ಬಿಟ್ಟು ಬೇರೇನೂ ಇಲ್ಲ. ಇದು ನಮ್ಮ ಅಪ್ಪಯ್ಯನ ಪಟ್ಟೆ. ಇದನ್ನು ಅಟ್ಟದ ಮೇಲೆ ಇಟ್ಟೆ. ಇದರಲ್ಲಿ ಉಂಟು 100 ಬಟ್ಟೆ. ಇದನ್ನು ಕೊಟ್ಟರೆ ನಾನು ಕೆಟ್ಟೆ, ಕೊಡಿದ ರೂಪಾಯಿ ಇಲ್ಲ. ಏನೇ ಇರಲಿ, ಮದುಮಕ್ಕಳಿಗೆ ಪುರೋಹಿತರಿಂದ ಉಡುಗೊರೆ ಆಗಿದೆ. ಓ ಹಾ, ಅಲ್ಲೇನು ಹೇಳ್ತಾ ಇದ್ದಾರೆ? ಮದುಮಕ್ಕಳಿಂದ ಪುರೋಹಿತರಿಗೆ ಉಡುಗೊರೆ ಆಗಬೇಕು ಅಂತ. ತರಿಸ್ಲಾ? ತರಿಸುವುದು ಬೇಡ, ನಾವು ಕೊಟ್ಟದ್ದೇ ನಮಗೆ ಬಂದ್ರೆ ಸಾಕು. ಮನೆಗೆ ಹೋಗ್ಬೇಕಲ್ಲ, ಹಾಗಾಗಿ ಅದೇ ಕೊಡಿ ಸಾಕು. ಆಶ್ಚರ್ಯ, ಪರಮಾಶ್ಚರ್ಯ. ಆಗ ಹೇಳಿದ್ಲು ಅವಳು, ಮುಂದೆ ಬರ್ತದೆ ಮುಂದೆ ಬರ್ತದೆ ಅಂತೇಳಿ. ಇಷ್ಟು ಬೇಗ ಗಾಳಿಗೆಲ್ಲ ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ಹೌದು. ಏಯ್ ಹೇಳಿ, ಕೈ ಎತ್ತು, ಆಚೆಗೆ ಎತ್ತು. ಮರ್ಯಾದೆ ಬಿಟ್ಟವಳೆ. ನನ್ನೊದ್ದಿನಿಗೆ ಯಾಕೆ? ಬ್ರಾಹ್ಮಣ್ರೆ ಹಾ. ಮುಂದೆ ಬಂದದ್ದು ನಿಮ್ದ? ಓಹೋ, ಓ ದಕ್ಷಿಣೆ. ಅಡ್ಡಿಲ್ಲ. ಮುಂದೆ ಬಂದದ್ದು ನಿಮ್ದ? ನಮ್ಮದಲ್ಲ. ಇನ್ನು ಮುಟ್ಟಿಯಲ್ಲ, ಮಡಿ ಕಡ್ದಲ್ಲ. ಈಗ ಮಡಿ ಪೂರ್ತಿ ಹೋಯ್ತು. ನೀನು ಮುಟ್ಟದೇ ಬೇಡ, ಅದೇ ಮಾಡ್ಕೊಳ್ತೆ. ಎಂತದು? ಮಂತ್ರದಲ್ಲೇ
ಹಾಗೆ ಸ್ನಾನ ಮಾಡುವುದಿಲ್ಲ ನೀವು. ಏ, ಸ್ನಾನ ಮಾಡುತ್ತೋ ಅನಿವಾರ್ಯಕ್ಕೆ ಹಾಗೆ ಸ್ನಾನ ಏನು ಸ್ನಾನವನ್ನು ಮಂತ್ರದಲ್ಲೇ ಮಾಡ್ಲಿಕ್ಕೆ ನಾವು ವಿದ್ವಾನ್ ಕಡ್ಬಳುವುದೇ ಆಗಡೆಯ ಈಗಲೇ ಶುರು ಮಾಡ್ಕೊಂಡು ಹಾಗೆ ಹೋಯ್ತು ಇವ್ರಿಗೆ ಸಂಬಂಧವೇ ಇಲ್ಲ ಮರೆಯ. ಅಲ್ಲೇ ಕೂತ್ಕೊಳ್ಳಿಯ ಹೇಳಬೇಡಿ ಕಡ್ಕೊಳ್ಳಿ. ಮದುಮಕ್ಕಳಿಂದ ಪುರೋಹಿತರಿಗೆ ಉಡುಗೊರೆ ಆಯ್ತು, ಎಲ್ಲಿಂದ ಹೋಯ್ತು ಅಲ್ಲಿ ಬಂದು ಸೇರಿತ್ತು. ಇನ್ನೀಗ ಊಟ 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 ಆಯ್ತಾ ಊಟ ನೀವು ಊಟ ಮಾಡಿ ಮಾಡಿ ಹೀಗಾದದ್ದು ಹಾಗಲ್ಲ. ಹೇಳಿ ಹೇಳಿ ಹೇಳಿ. ವರ್ಷ ಇಬ್ಬರಿಗೆ ಕೊಟ್ಟು 6 ಕಾಲ ಆಗಲಿ. ಹಾಗಲ್ಲ 6 ಕಾಲ ಅಂದ್ರೆ ಏನು? ಈಗ 4 ಕಾಲ ಉಂಟಲ್ಲ, 6 ಆಗಲಿ ಅಂದ್ರೆ ಒಂದು ಮಗು ಆಗಲಿ ಹಾಗೆ ಒಳ್ಳೇದಾಗಲಿ. ಈಗ ಅಣ್ಣನ ಸ್ಥಾನ ತಂದೆಯ ಸ್ಥಾನ ಎಲ್ಲ ನಿನ್ನದೇ ಅಲ್ವಾ, ಒಂದು ಒಳ್ಳೆ ಆಶೀರ್ವಾದ ಮಾಡು. ನೀನ ಕೈ ಎತ್ತಿದ್ದೆ ಈ ಆಶೀರ್ವಾದ ಮಾಡುದಾ? ಹೇಳ ಪುರೋಹಿತ್ರೆ, ಹಾ ನಾನು ನಿಮ್ಮ ಹಾಗೆ ಸಂಸ್ಕೃತದಲ್ಲೇ ಆಶೀರ್ವಾದ. ಹೇಳಪ್ಪ, ಅದಕ್ಕೆಂತದ್ದು? ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನೀವು ಏನೋ ಹೇಳ್ತಂತ ಲೆಕ್ಕ ಹಾಕಿದ್ದ ನಾನು. ಈಗ ಆಗುತ್ತೆ ಅಂತದ್ದು ಮತ್ತೆ ಆಗಿದ್ರೆ ಮದುವೆ ಆಯ್ತಲ್ಲ. ಮದುವೆ ಕಲ್ಯಾಣ ಎಲ್ಲ ಬೇರೆ ಬೇರೆಯಾ? ನಂಗೆ ಗೊತ್ತಿಲ್ಲ. ಎಲ್ಲ ಒಂದೇ ಅದು. ಹೌದಾ? 100 ಕಾಲ ಚೆನ್ನಾಗಿ ಬಾಳಿ. ಪುರೋಹಿತ್ರೆ ಹೇಳುವಾಗೆ ಆಗ್ಲಿ. ಎದ್ದೇಳಿ, ಇಲ್ಲೇ ನಿಂತು ಎಲ್ರಿಗೊಂದು ಕೊಡಿ. ಸರ್ವಭ್ಯೋ ನಮಃ. ಸರ್ವಭ್ಯೋ ನಮಃ. ಸರಿ, ಈಗ ನೀನು ಮಧ್ಯಕ್ಕೆ ಬಾ. ತಂಗಿಯನ್ನ ತಂದೆಯ ಸ್ಥಾನ ಅಣ್ಣನ ಸ್ಥಾನ ಇನ್ನೊಂದೇ ಅಲ್ವಾ? ಈಗ ತಂಗಿಯನ್ನ ಎತ್ತಿ ಕೊಡುವ ಕ್ರಮ ಉಂಟು. ಅವಳನ್ನೇ ಎತ್ತಿ ಕೊಡುದಲ್ಲ ಮಾರಾಯ, ಕೈ ಎತ್ತಿ ಕೊಡುವ ಕ್ರಮ ಅಂತ. ಅವನ ಕೈಯಲ್ಲಿ ಇವನ ಕೈ ಇಟ್ಟು 4 ಒಳ್ಳೆ ಮಾತಾಡಿ ಕಳಿಸ್ಕೊಡ್ಬೇಕು. ಪುರೋಹಿತ್ರೆ, ಹೇಳು. ನಾನು ಮಾತಾಡ್ತೇನೆ, ಹಾ, ನೀವು ಮಧ್ಯ ಬಾಯಿ ಹಾಕ್ಲಿಕ್ಕಿಲ್ಲ. ಯಾಕೆ? ನಂಗೆ ಭಾವ ಬರ್ತದೆ. ಬಾವು ಬಂದಾಯ್ತಲ್ಲ ಈಗ. ಅದಲ್ಲ, ಹಾ, ಅವನೇ ಭಾವನೆ ಹಾ. ಅದು ಬರಲಿ ಬರಲಿ, ತೊಂದರೆ ಇಲ್ಲ. ಅಯ್ಯಯ್ಯೋ ಏ, ಶಿ, ಶಿ. ಏ, ನಿನ್ನ ಕರ್ಮ ಅವರಿಂದ. ಇದು ಮದುವೆ ಮನೆ ಬೇರೆ ಮನೆ. ಇದು ನೀನು ಒಬ್ಬೆ ಹಾಕೋದು ಯಾಕೆ? ದುಃಖ ಅಮ್ಮಳಿಸ್ತು. ಇದು ಅಮ್ಮಳಿಸೋದು, ಇದು ಕರ್ಮ ಅಮ್ಮಳಿಸೋದು. ಅವ ಅಣ್ಣ ದುಃಖ ಬರಲಿ ಅನೇ ಬರಲಿ, ನೀವು ಒಬ್ಬೆ ಹಾಕ್ತೀಯ ಮರ ಐತಿ. ನನಗೆ ಹೇಳತ್ತಿ ಅಣ್ಣ ನೀನು ದುಃಖ ಸಾಕು ಮಾರಾಯ. ನಗಾಡ್ ತಗಡ್ತು ಕಳ್ಸ್ಕೊಡ್ಬೇಕು. ನಿಮ್ಗೂ ಒಂದು ತಂಗಿದ್ರು ಗೊತ್ತಾಗ್ತಿತ್ತು ಪುರೋಹಿತ್ರೆ. ನಗಾಡ ನಿನಗೆ ಎಷ್ಟು ಬಾರಿ ಹೇಳುತ್ತಾ? ಅವು ಮಾಡೋದು ಯಾಕೆ ಮಾಡುವುದು? ಅವು ನಗಾಡ್ಲಿ ಮನೆ ಕುಳಿತುಂಟಲ್ಲಿ ಮಂಗನ ಮರಿ. ಏನು ನೋವಾಗ್ಬೇಕು ನಿನಗೆ? ಅಣ್ಣ ನೀ ನಗಾಡೋದು ಬೇಡ, ಅಳುದು ಬೇಡ ಮಾರಾಯ. ಒಂದು ಮಾಡಿ ಸಾಕಾದ್ರು. ಮಾತಾಡು. ಮಾತಾಡು. ಭಾವ, ನನ್ನ ತಂಗಿಯನ್ನ ಪ್ರೀತಿಯಿಂದ ಸಾಕಿ ಸಲಹಿದವರು ನಾವು. ಮೇಲೆ ಇಟ್ರೆ ಇರುವೆ ಕೊಚ್ಕೊಂಡು ಹೋಗ್ತದೋ, ಕೆಳಗೆ ಇಟ್ರೆ ಕಾಗೆ ಕೊಚ್ಕೊಂಡು ಹೋಗ್ತದೋ. ಎಂತ ಬದಲಾವಣೆ ನೋಡಿ ಈ ವರ್ಷ. ಇವನ ಯಜಮಾನಿಕೆಲ್ಲ ಪೂರ್ತಿ ಹೀಗೆ ಆದದ್ದೇ. ಭಾವ, ಪ್ರೀತಿಯಿಂದ ಗಿಣಿಯಂತೆ ಸಾಕಿರುವಂತಹ ನನ್ನ ತಂಗಿಯನ್ನ ನಿನ್ನ ಕೈಗೆ ಕೊಡ್ತಾ ಇದ್ದೇನೆ ಭಾವ. ಅಂದ್ರೆ ಅವ್ರು ಗಿಡಗಿದಾರ. ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು, ನೀರಿಲ್ದೆ ಹಾಗೆ ಬೇಕಾದ್ರೂ ಹಾಕು. ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು ಭಾವ. ಆದಿ ತಂಗಿಗೆ ಒಳ್ಳೆ ಮಾತಾಡಿ. ನಿನ್ನ ಮನಸ್ಸಿಗೆ ನೋವಾಗಬಾರದು ಎನ್ನುವ ಕಾರಣಕ್ಕಾಗಿ ಇಲ್ಲಿಯವರೆಗೆ ಪ್ರೀತಿಯಿಂದ ನಿನ್ನನ್ನು ನೋಡಿಕೊಂಡವರು ನಾವು. ಹೌದಪ್ಪ, ನೀವು ಒಂದ್ ದಿವಸ ಬಿಟ್ಟಿರಲಿಲ್ಲ, ಗೊತ್ತುಂಟು. ಹೌದು, ಇದೇ ಅಂಗಳದಲ್ಲಿ ಆಟವಾಡಿ ಬೆಳೆದವರು ನಾವಿದ್ದೇವೆ. ಹೌದಾ? ಈ ದೇವಸ್ಥಾನಗಳಲ್ಲಿ ಅಂತ ಬಂದ್ರಿ ಮನೆ ನೀವು? ತಂಗಿ, ನಿನ್ನ ಕಾಲಿಗೆ ನೋವಾಗಬಾರದು ಎನ್ನುವ ಕಾರಣಕ್ಕಾಗಿ ರತ್ನಗಂಬಳಿಯ ಮೇಲೆ ನಿನ್ನನ್ನು ನಡೆಸಿದ್ದೆ. ಹೌದಪ್ಪ, ಅನುಕೂಲ ಉಂಟಲ್ಲ. ಹಂಸ ತೂಲಿಕಾ ತಲ್ಪದಲ್ಲಿಯೇ ಮಲಗಿದವಳು ನೀ ತಂಗಿ. ಇವತ್ತು ಒಬ್ಬರನ್ನ ಮದುವೆಯಾಗಿ ಇನ್ನೊಬ್ಬರ ಮನೆಗೆ ಹೋಗುತ್ತಾ ಇದ್ದೀಯಲ್ಲ ತಂಗಿ. ನಿನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಎಂತೆಲ್ಲ ಹೇಳ್ತೀಯಲ್ಲ ಮಾರಾಯ. ಏನಾಯ್ತು? ಒಬ್ಬರ ಮದುವೆ ಆಗಿ ಇನ್ನೊಬ್ರ ಮನೆಗೆ ಹೋಗುದಾ? ಹಾಗಲ್ಲ ಎಂತದದು? ನಾನು ಹೇಳಿದ್ದೆ ಅರ್ಥ ಆಗ್ಲಿಲ್ಲ ನೀ. ಹೇಗೆ ಹೇಳು? ನನ್ನ ತಂಗಿ ಈಗ ಇವರನ್ನ ಒಬ್ಬರನ್ನ ಮದುವೆ ಆದ್ಲಾ, ಇವ್ರ ಮದುವೆ ಆದ್ರ ಈಗ ನಮ್ಮನೆ ಬಿಟ್ಟು ಇನ್ನೊಬ್ಬರ ಮನೆಗೆ ಹೋಗುದಿಲ್ವಾ? ಆಲೋಚನೆ ಮಾಡಿ. ಭಯಂಕರ ಅರ್ಥ ಮಾರಾಯ. ನಿನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ 15 ದಿವಸ ಬೇಕು. ಹೇಳು. ಹೋದಂತಹ ಸಂದರ್ಭದಲ್ಲಿ
ತಂಗಿ, ಅಣ್ಣ ನಿನ್ನ ಗಂಡನ ಮನೆಯಲ್ಲಿ ನಿನಗೆ ಕಷ್ಟ ಉಂಟಾದರೂ ಆಗಬಹುದು, ಆಗ್ಬೋದು, ನೋವುಂಟಾದರೂ ಆಗಬಹುದು. ಸಹಜ. ಹಾಗೇನಾದ್ರೂ ಉಂಟಾಯಿತು ಅಂತ ಆದ್ರೆ ಆದ್ರೆ ಯೋಚನೆ ಮಾಡಬೇಡ ತಂಗಿ. ಏನ್ ಮಾಡುದಣ್ಣ? ಅಲ್ಲಿಂದ ಓಡ್ ಬಂದ್ಬಿಡು ತಂಗಿ, ಓಡ್ ಬಂದ್ಬಿಡು. ಅಪ್ಪ ಏಕರಾಚಾರವೇ, ಇಂಥ ಪ್ರಕರಣ ಮೊದಲೇ ಹೆಚ್ಚಾಗ್ತಾ ಉಂಟು. ಈಗ ಇದಕ್ಕೆ ಅವನು ಪುಷ್ಟೀಕರಿಸ್ತಾ ಇದ್ದಾನೆ. ಕಷ್ಟರೇ ಓಡ್ ಬಂದ್ಬಿಡು. ಓಡ್ ಬರು ಹೇಳುದೇ ಬೇಡ, ಈಗ ಅವರೇ ಬರ್ತರು. ಆ ಕಾಲ ಬಂದಿದೆ. ಅಲ್ಲ ಪುರೋಹಿತರ, ಕಷ್ಟ ಆದ್ರೂ ಅಲ್ಲೇ ಇರ್ಬೇಕ ನನ್ನ ತಂಗಿ. ಕಷ್ಟ ಆಗುದಿಲ್ಲ ಮರ ಅವಳಿಗೆ. ಕಷ್ಟ ಆಗಲಿ ಸುಖ ಆಗಲಿ ಗಂಡ ದೇವರು, ಗಂಡನ ಮನೆಯ ದೇವರ ಮನೆ, ಹಾಗೆ ತಿಳ್ಕೊಂಡು ಸಹಬಾಳ್ವೆ ಮಾಡು ಅಂತ ಹೇಳ್ಬೇಕು. ಪುರೋಹಿತರು ಹೇಳಿದಾಗೆ ಒಳ್ಳೆ ರೀತಿಯಲ್ಲಿ ಕೈ ಹಿಡ್ಕೊಳ್ಳ. ಇನ್ನು ಉಳಿದ ಕಾರ್ಯಕ್ರಮ ಆ ಕಡೆ ಉಂಟು, ವಿಶ್ರಾಂತಿ ಪಡೆಯಿರಿ ಸ್ವಲ್ಪ. ಇದೆಲ್ಲ ಆ ಕಡೆ ರಾಮಣ್ರೆ, ಓ ನಾನು ನಿಮ್ಮನೆಗೆ ಬರ್ಬೋದಾ? ನಮ್ಮನೆಗ ಒಮ್ಮೆ ಒಮ್ಮೆ ನೀವು ನಮ್ಮ ಮನೆಗೆ ಬರ್ತೀರಾ? ನಾ ಬರುದಿಲ್ಲ. ನಿಂಗೆ ಏನು ಸಮಸ್ಯೆ ಇಲ್ಲ. ಅದು ಜಾತಕ ತೋರಿಸ್ಬೇಕಿತ್ತು. ಜಾತಕ ನೋಡುವುದಿದ್ರೆ ನಮ್ಮ ಮನೆಗೆ ಬರುವುದು ಬೇಡ, ನಿಮ್ಮ ಮನೆಗೆ ನಾನು ಬರುವುದೂ ಇಲ್ಲ. ಮತ್ತೆ ದಾರಿಯಲ್ಲಿ ಸಿಕ್ಕು ಜಾತಕ ನೋಡ್ತೆ, ತಲೆ ಬಿಸಿ ಇಲ್ಲ. ಆದಿ ಹೋಗ್ ಬರ್ತೇನೆ. ಒಳ್ಳೆದಾಗಲಿ. ಏಯ್ ಹೋಗಲ್ಲೇ, ನಿಮ್ಮ ಜೇನಿದ್ರು ಆ ಕಡೆ ಇಟ್ಕೊಳ್ಳಿ. ಪುರೋಹಿತ್ರೆ, ಬಹಳ ಸಂತೋಷವಾಯ್ತು. ಹಾ. ಶೀಘ್ರಾತಿ ಶೀಘ್ರವಾಗಿ ನನ್ನ ಕರೆಯನ್ನ ಕೇಳಿ ಹಾ. ಶೀಘ್ರಾತಿ ಶೀಘ್ರವಾಗಿ ಇಲ್ಲಿವರೆಗೆ ಬಂದು ಶೀಘ್ರಾತಿ ಶೀಘ್ರವಾಗಿ ಮದುವೆಯನ್ನ ಚಂದಗಾಣಿಸಿ ಕೊಟ್ಟವರು ನೀವು. ಹೌದೌದು. ಧನ್ಯವಾದಗಳೊಂದಿಗೆ ಮತ್ತೆ ಸಿಗುವ. ಇಲ್ಲಿ ಬಾ. ಅದು ನಿನ್ನಂತರ ಬಹಳ ಜನ ಇದ್ದಾರೆ. ಬರುವವರೆಗೆ ನೀವೇ ಬರಬೇಕು, ನೀವು ಮುಂದಿನ ಕಾರ್ಯಕ್ರಮ ಮಾಡಿಕೊಡ್ಬೇಕು ಅಂತೇಳುವುದು. ಕಾರ್ಯಕ್ರಮ ಆದಮೇಲೆ ಕಾರ್ಯಕ್ರಮ ಒಳ್ಳೆಯದಾಗಿದೆ, ಧನ್ಯವಾದ. ನಿಮ್ಮ ಧನ್ಯವಾದ ನಮ್ಮ ಹೊಟ್ಟೆ ತುಂಬುವುದಿಲ್ಲ. ಬ್ರಾಹ್ಮಣರು ಕೇಳುವುದಲ್ಲ, ಮರ್ಯಾದೆ ಬರಲಿಲ್ಲ. ಕಂಪನಿ ಇಲ್ಲ. ಯಾರಲ್ಲಿ ಬ್ರಾಹ್ಮಣರು ಬರ್ತಾರೆ, ಮುಷ್ಟಿ ಬಿಗಿದು ಬಿಗಿದು ಕೊಡಿ. ಅಣ್ಣ ನೀವು ಒಂದಣೆ ಕೊಡೋದು ಬೇಡ, ನಮ್ಮ ಸೇವೆ ಆಗಲ್ಲ. ಲೆಕ್ಕ ಮಾಡುವುದು ಬೇಡ, ಬಾಚಿ ಬಾಚಿ ಕೊಡಿ ಅಂತ ಕಡಿಮೆ ಬಿತ್ತಂತೆ. ಯೋಚನೆ ಮಾಡುವ ಅಗತ್ಯ ಇಲ್ಲ. ನೆಲಮಾಳಿಗೆಯಲ್ಲಿ 3 ಕೊಪ್ಪರಿಗೆ ಉಂಟು, ಎಬ್ಸಿ ಹೊಂಡ ಬೀಳ್ತದೆ. ಬ್ರಾಹ್ಮಣರು ಬಂದು ಬೀಳ್ತಾರೆ, ಮಣ್ಣು ಹಾಕಿ ಮುಚ್ಚಿಬಿಡಿ. ರಗಳೇ ಇಲ್ಲ. ಬ್ರಾಹ್ಮಣರು ಬೀಳ್ತಾರೆ, ಮಂಡಕ್ಕಿ ಮುಚ್ಚಿ. ಬ್ರಾಹ್ಮಣರು ಬರುವ ಮೊದಲೇ ಮಂಡ ಹಾಕಿ. ಸರಿ ಆಯ್ತಂತೆ. ಎಲ್ಲ ಊಟ ಮಾಡ್ಕೊಂಡೇ ಊಟ ಮಾಡ್ಕೊಂಡು ಹೋಗ್ಬೇಕಲ್ಲ.